ఎత్తున మాట్లాడు ఇది తోపనా ಹೇಮಂತ್ ಬರ್ತೀರಿ ದಾದಾ ಅವ್ರ ಮೆಸೇಜ್ ಶೋ ಅಪ್ಪು ಹೇಮಂತ್ ಇಂಡಿಯನ್ ಆರ್ಮಿ ಆಯಮ್ಮ ಹೌದು ಅಮ್ಮ ನನ್ನದು ಒಂದನೇ ಎಕ್ಸಾಮ್ ಥ್ಯಾಂಕ್ ಯು ಇಂಡಿಯನ್ ಆರ್ಮಿ ಆಫ್ ಆಂಡ್ ಅದು ಎಂಡ್ ಆಯ್ತಾ ಎಂಡ್ ಮಾಡಿದ್ದು ನಾನು ಮೆಸೇಜ್ ಕಾಣ್ತಾ ಇಲ್ಲ ನೆಟ್ ಇಜ್ಜಾಂಡ್ ಎಂಚಿನ ನೀರಿಗೆ ಗೊತ್ತು ಮಾಡಿದ ಅದೊಂದೇ ಗೊತ್ತು ಅಪ್ಪುಜಿ ಥ್ಯಾಂಕ್ ಯು ಇಂಡಿಯನ್ ಆರ್ಮಿ ಹೇಮಂತ್ ನೆಟ್ ಇಜ್ಜಾಂಡ ನೆಟ್ಟುಂಡು ವೈಫೈ ಉಂಡು ಪೂರ ಉಂಡು దాయి అని చెప్పనందుకు గుర్తాపచ్చు గడి రీకనెక్ట్ ఆపుని రీకనెక్ట్ ఆపుడు బక్క ఓర ಮೆಸೇಜ್ ತೋಚಿ అని చెప్పను నెట్ ఇచ్చాండ నెట్ ఇస్తున్నా ఇండియన్ అవరే ఇండియన్ ఆర్మీ ఎంత తిండి నిండి ತಿಂಡಿ ఎంత ಸರಿ ಇಜ್ಜಾಂಡು ಅಂದು ಸರಿ ಇಜ್ಜಿ ಪಾತ ಎಣ್ಣೆ ಮುರ ನಿಂಚೆ ಇಂಚಿನೇ ಅವನುಂಡು ದಾದಂದೇ ಗೊತ್ತಾಗ್ತು ಕುಡರಂಚಾಣ ಬಕ್ಕ ಎಂಡ್ ಮಲ್ಪನೆ ಬಕ್ಕ ರಡ್ಡು ದಿನ ಬುಡ್ದು ಬರ್ಪಿನಿ ಲೈವ್ ಬೇತದೆ ಎಪ್ಪೋಡು ಮೊಬೈಲ್ದೆಲ್ಲ ಪ್ರಾಬ್ಲಮ್ ಇಜ್ಜಿ ಹೇಮಂತ್ ಮೊಬೈಲ್ ಲಿಂಕ್ ಸರಿ ಹಾಕೊಂಡು ಕೊನೊಂದುಲ್ಲೇರು ಪಿಂಕಿ ಮಾಮಿ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಅವರು ಗುಡ್ ಮಾರ್ನಿಂಗ್ ಸಿಂಪಲ್ ಬಾಯ್ ಅಮ್ಮ ಇವತ್ತು ತಿಂಗಳಲ್ಲಿ ಮೊದಲನೇ ವಾರ ಅಲ್ವಾ ಅಮ್ಮ 850 ಜನಕ್ಕೆ ಚರ್ಚಿನಲ್ಲಿ ನಾನು ವೆಜ್ ಊಟ ಮಾಡಬೇಕಿತ್ತು ಈಗ ತಾನೇ ಅಡುಗೆ ಎಲ್ಲ ರೆಡಿ ಮಾಡಿ ರೂಮಿಗೆ ಬಂದು ರೆಡಿಯಾಗಿ ಪ್ರಾರ್ಥನೆಗೆ ಹೋಗಬೇಕಮ್ಮ ಓಕೆ ಹೋಗಿ ಇಂಡಿಯನ್ ಆರ್ಮಿ ಥ್ಯಾಂಕ್ ಯು ಸೋ ಮಚ್ ನೀವು ಬ್ಯುಸಿ ಇದ್ದರೂ ಕೂಡ ಬಂದು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬರೋಚ್ಚಿ మళ్ళ తెప్పులే మొబైల్ మళ్ళ తెప్పలే కాసుపడి చేయమంత మళ్ళీ కూడా తెప్పు ఏరి నేను కాపు వేరు ఏ దాదా అండి ಗುಡ್ ಮಾರ್ನಿಂಗ್ ಮೇಡಮ್ ಅದು ರಂಜಿತ್ ಒಂದು ಲೈಕ್ ಕೊಡಿ ರಂಜಿತ್ 27,000 ಉಂಡು ಅಂದು 27,000 ಒಲ್ತು ಕನ್ಪಿನ್ನಮ್ಮ ఆయన పాతేరగ మరలా వచ్చి ఏర్న పాతేరగి కాసు ఎరడ ఇప్పు ఏ సింపుల్ బాయ్ ఏర్నా ಕಾಸಿಗೇನುವೆ ಏರು ಕಾಸಿಗೇನು ಅಮ್ಮ ನನ್ನದು ತಿಂಡಿ ಆಗಿಲ್ಲವಮ್ಮ ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ಒಂದೇ ಸಲ ಊಟ ಮಾಡುವುದಮ್ಮ ಹೌದಾ ತಿಂಡಿ ಮಾಡೋದಿಲ್ವ ಈಗ ಓಕೆ ಏರಕ್ಕ ಕೇನಿ ಅವು ಸಿಂಪಲ್ ಬಾಯ್ ಕೇನಿ ಎರೇನು ಕೇನಿ ನಿನ್ಗೆ ಗೊತ್ತು ಜಿಂಕ್ ವಿಷಯ ಎಂಕಲ ಗೊತ್ತು ಜಿ ಇಲ್ಲ ಅಪ್ಪೆಲೆಪ್ಪು ఆయన హాయ్ ఏపల మాతిరలెప్పు సింపుల్ బాయ్ ఎననందత్తాయి మాతిరలెప్పు ಮಾತೇನು ಲೈವ್ ಉಳ್ಳ ತೂತೆ ಅಂಚಿನ ಮಾತೇನು ಅಂಚೆಲೆಪ್ಪು ಬಕಾಯಗ ಪೊಪ್ಪಮ್ಮ ಇಜ್ಜಿಗೆ ಐಕಲೆಪ್ಪು ನಾಯಿ ಅಂಚ ಅವು ಮಾತೇನು ಲೆಪ್ಪು ಏಪಲ ಬರ್ಪೆ ಅಂಚನೆ ಅಂದಂದು ಬರ್ಪೆ ಬರ್ತದೆ ಒಂದು ಮೆಸೇಜ್ ಮಾಡುವೆ ಬಕ್ಕಂತೆ ಲೈಕ್ಸ್ ಕೊರ್ಪೆ ಕೆಲವು ಲೈಕ್ಸ್ ಕೊರ್ಪೋರಾರ ಕೊರ್ಪೆ ದಾಲ ಒಂದಿಜ್ಜಿ ಬ್ಯಾಡ್ ಕಮೆಂಟ್ಸ್ చెప్పరు ದಾಲ ಇಜ್ಜಿ ಪೊಕ್ಕಡ ಪನ್ಪುನಿ ಅಂದ ಮಿಲಿಟ್ರಿದವ್ರಿಗೆ ಇದು ತೂತಾರ ಸಿಂಪಲ್ ಬಾಯ್ సింపుల్ బాయ్ దాని నెట్వర్క్ ఉప్పు తులి 0 తోచిపోను నీకు 2-3 జన పాత్రలు ఇతల 0 తోచిపోను దాదానా ఆతడు పనులు లేదు
దాని ప్రాబ్లం ఆడ సింపుల్ బాయ్. ಅಮ್ಮ ಇವತ್ತು ಚರ್ಚಿನಲ್ಲಿ ಭೋಜನ ಇರ್ತದಮ್ಮ, ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಒಂದೇ ಸಲ ಊಟ ಮಾಡುದಮ್ಮ. ನಾನು ದೇವರಲ್ಲಿ ದೀಕ್ಷೆ ನಮ್ಮ ಅದಕ್ಕೋಸ್ಕರ 1 ಗಂಟೆ. ಓ ಹಾಗೆ ಮಧ್ಯಾಹ್ನ ಒಮ್ಮೆಲೆ ಊಟ ಮಾಡುದು. ಓಕೆ ಓಕೆ, ಮಾಡಿ ಮಾಡಿ, ನಿಮಗೆ ಒಳ್ಳೇದಾಗಲಿ ಇಂಡಿಯನ್ ಆರ್ಮಿ. ಒಕ್ಕಡೆ ಪನ್ಪುನು ಆಯೆ ಅವು ಏರು ಎಂಕಲ ಮಲ್ಲ ಮಲ್ಲ ಪಂಡೆ, ಅವು ಏರು ಎಂಕಲ ಬುರಾಣಿ ಮಲ್ಲ ಮಲ್ಲ ಪಂಡೆ, ಇರೇಗಲ ಮಲ್ಲ ಮಲ್ಲ ಪಂಡೆ ದಾದು ಮಲ್ಲ ಮಲ್ಲ ಅಂದ ಅಂದ ಅಂಚ ಪನ್ಪೇರಾರು ಮಸ್ತ್ ಇತ್ತತ್ತಿ ಮಸ್ತ್ ದಿನಾಣ್ ಮಾತೇನಲ್ಲ ಅಂಚೆ ಬನ್ನಿ ಯಾನ್ ಫುಲ್ಸ್ ಮಾತ ಪಂಡೆ ಆರು ಪಂಡ್ರೆ ಇಜ್ಜೆ ಮಂತ್ ಆರು ಬರ್ಪಿನಿ 2 ಮೆಸೇಜ್ ಬರ್ಪೋಪಿನಿ ಮಲ್ಲ ಮಲ್ಲ ಪಂಡೆ ಪನದೊಲ್ಲೇರು. ಅಮ್ಮ ಚರ್ಚಿಗೆ ಟೈಮ್ ಆಯ್ತಮ್ಮ. ಸರಿ ಓಕೆ ಬಾಯ್ ಅಮ್ಮ. ಗಾಡ್ ಬ್ಲೆಸ್ ಯು ಅಮ್ಮ. ಥ್ಯಾಂಕ್ ಯು ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಹೋಗಿ ಬನ್ನಿ ಒಳ್ಳೇದಾಗಲಿ. ಪೊಲೀಸ್ ಮಾತ ಪಂಡೆ ಇಂಕ್ ಅವು ಬೇತೆ, ಅವು ಪೊಲೀಸ್ ಬೇತೆ. ನನಗೆ ಬೇಕಾ ನಿಮಗೆ ಇಂಡಿಯನ್ ಆರ್ಮಿ? ನಾಳೆ ಕೊಡ್ಬೋದಾ? ಇವತ್ತು ಎಂಥದ್ದು ಪ್ರಾಬ್ಲಮ್ ಆಗಿದೆಯಾ ಇಂಡಿಯನ್ ಆರ್ಮಿ? ಪ್ರಾಬ್ಲಮ್ ಆಗಿದೆ, ಏನಂತ ಗೊತ್ತಿಲ್ಲ ನೋಡಿ. ಇಲ್ಲಿ ಹೇಮಂತಿಗೆ ಕೂಡ ಇಲ್ಲ, ಕೊಟ್ಟವರಿಗೆ ಉಂಟು ಕೆಲವು, ಮತ್ತೆ ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಎಂತ ಪ್ರಾಬ್ಲಮ್? ನಂದು ಒಮ್ಮೆ ಇದು ಇದಾಗ್ತದೆ, ಇನ್ನೊಮ್ಮೆ ಬನ್ನಿ ಆಗ ಕೊಡ್ತೇನೆ ಆಯ್ತೆ ಇಂಡಿಯನ್ ಆರ್ಮಿ. ಹೇಮಂತ್ ಕೂಡ ಯಾರು ಗೊತ್ತುಜ್ಜಿ ಬಂದಿದೆ. ಹಾಯ್ ಸಿಸ್ ಲೈಕ್ ಡನ್, ಥ್ಯಾಂಕ್ ಯು ವಾಸ್ತವರೇ, ಥ್ಯಾಂಕ್ ಯು ಸೋ ಮಚ್. ವಾಸ್ತವ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ಯಾಮಲ್ ಅವರೇ ವಿಡಿಯೋ ಹಾಕಿದ್ದೇನೆ ನೋಡಿ ಆಯ್ತಾ, ನಾವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ಯಾಮಲ್ ಅವರೇ. ವಾಸ್ತವ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಾಸ್ತವ್ ಅವರೇ, ವೆಲ್ಕಮ್. ದಾದನ ಪ್ರಾಬ್ಲಮ್ ಉಂಟು, ದಾದನಿಗೆ ಗೊತ್ತು. ಚೈತ್ರ ಜೋಗಿ ಅವರು ಹಾಯ್ ಅಕ್ಕ ಅಂತ ಹೇಳಿದ್ರೆ, ಹಾಯ್ ಚೈತ್ರ ವೆಲ್ಕಮ್. ಪ್ರಾಬ್ಲಮ್ ಏನು ಇಲ್ಲ ಅಮ್ಮ, ನಾಳೆನೇ ಕೊಡಿ. ಓಕೆ ಥ್ಯಾಂಕ್ ಯು ಇಂಡಿಯನ್ ಆರ್ಮಿ. ನೀವು ಅರ್ಥ ಮಾಡಿಕೊಂಡ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ನೋಡಿ ಇಲ್ಲಿ ಹೇಮಂತ್ ಅವ್ರದ್ದು ಕೂಡ ಹೋಗಿದೆ, ಎಂತ ಅಂತ ಗೊತ್ತಿಲ್ಲ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳಿದ್ರೆ ಗಡಿ ನೆಟ್ವರ್ಕ್ ಕೂಡ ಇಲ್ಲ, ಲೈವ್ ಕೂಡ ಕಟ್ ಆಗ್ತಾ ಇದೆ, ಎಂತ ಆಗಿದೆ ಅಂತ ಗೊತ್ತಾಗಿದಿಲ್ಲ. ಬಾಯ್ ಯಾನ್ ಪೋಪನ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅವೇ ಮತ್ತೆ ಸಪೋರ್ಟ್ ಬಂದಿನಿ. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಅವರೇ ವೆಲ್ಕಮ್ ನಿಮಗೆ. ಇರೇನ ಇನ್ಸ್ಟಾಗ್ರಾಮ್ ಇಜ್ಜಿಂಡ ಆಯ್ತು ಪಂತುವೆ ಇಜ್ಜಿ ಎನ್ನ ಇನ್ಸ್ಟಾಗ್ರಾಮ್ ಎಜ್ಜಿಗೆ ಇನ್ಸ್ಟಾಗ್ರಾಮ್ ಒಂಜಿ ಯೂಟ್ಯೂಬ್ ನಿ ಮೂಲಕ ಹ್ಯಾಂಡಲ್ ಮಲ್ಪರ ಆಪುಜಿತ್ತೆ ಇನ್ಸ್ಟಾಗ್ರಾಮ್ ದಾದ ಮಲ್ಪುಂಡ ನಾನು. ತವರು ಮನೆ ಬಿಟ್ಟು ಹೌದೌದು, ಥ್ಯಾಂಕ್ ಯು ಸೋ ಮಚ್ ಇಂಡಿಯನ್ ಆರ್ಮಿ. ಖಂಡಿತ ನಾಳೆ ಬನ್ನಿ, ಖಂಡಿತ ಕೊಡ್ತೇನೆ ಆಯಿತಾ. ಇವತ್ತು ಯಾವುದು ಕೂಡ ಇದೇ ಆಗೋದಿಲ್ಲ ನನಗಿಲ್ಲಿ, ಎಂತ ಆಗ್ತದೆ ಅಂತ ಗೊತ್ತಿಲ್ಲ ಮಾರ್ರೆ. ಚಾಂಡಿ ಅಕ್ಕ ಅಂತ ಹೇಳಿದೆ. ಹೇಮಂತ್ ಕೂಡ ಹೋಗ್ತಾ ಇದ್ದ, ಬ್ಲೂ ಕೊಡಲಿಲ್ಲ ಅಂತ. ಎಂತಾಗಿದೆ ಅಂತ ಗೊತ್ತಿಲ್ಲ ಮಾರ್ರೆ, ನಂದು ಲೈವೇ ಸರಿ ಇಲ್ಲ ನಂದು. ಚಾಂಡಿ ಅಕ್ಕ ಬಂದರೆ ದಾದ ತಿನ್ನಿಯಾರಿಯೇ ಚೈತ್ರ ದಾದ ತಿನ್ನಿಯಾರು ಅಂದರೆ ಮೂಲು ಒಂದುಲ ತೋಚ್ಬೋದು ಜಿಂಕ್ ಲೈಕ್ ಒಂಜಿ ತೋಚ್ಪೋಡು 4 ಮಾಕ ಅವು 0 ತೋಚ್ಪೋಣು ಮಾಡ್ರೆ ಏತು ಜನ ಒಳ್ಳೆ ಬಂದು 0 ತೋಚ್ಪೋಣು ಬೇತಲೇಡು ಅಮ್ಮೆ ಅಪ್ಪೆ ಇಜ್ಜಿ ಒರಿಯೇ ಉಪ್ಪುನು ಪಂದು ಕಾಸಿಕೇನು ಇಜ್ಜಿ ಅಂಚಕ್ಕೆ ಎಂದು ಜೇರಿಯೇ ಎಂಡಕ್ಕೆ ಎಂದು ಜೇರು ಬೇಲೆ ಮಲ್ಪುಣಿಗೆ ಅಂಜು ಯಾನ್ ಅಂಚ ಅತ್ತ ಪೋಪುನು ಬಕ್ಕ ಎಂಚ ಪೋಪುನು ಯಾನ್ ಬೇಲೆ ಪೋಪುನು ನಾನ ಇನಿ ಬೇಲೆ ಉಂಡ ಓಕೆ ಪಲಾವ್ ಪನೊಂದುಲ್ಲೇರು ಅಂದೆ ಪಲಾವಾ 4 ಜನ 5 ಲೈಕ್ ಅಂದೆ ಎಂಡ ತೊಚ್ಚಿಪೋಜವು ಕಾಸು ಕೊರೊಚ್ಚಕ್ಕ ನಾನು ಎಂಡನೇ ಕಾಸು ಇದ್ಯಾ ನೇರೇ ಕೊರ್ಪಿನಿ ಕಾಸ್ತ ವಿಷಯ ಎಂಡ ಪನೊಚ್ಚು ಕಂಪನಿ ಲಾಸ್ ಈನ ಚಾಂಡಿ ಅಕ್ಕ ಪನೊಂದುಲ್ಲೇರು ಆ ಚಾಂಡಿ ಬಜಿಲ್ ಮಲ್ಪೆರಿ ಇರುವ ಜನ ಎತ್ತೀರ ತಿನ್ನಿಯ ನೋಡ್ತಿ
ಅಮ್ಮ ನಾನು ಅಮ್ಮನ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡಿಕೊಳ್ತೇನೆ. ಓಕೆ ಓಕೆ ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್. ಅರ್ಥ ಮಾಡಿಕೊಂಡಿದ್ರಲ್ಲ ನೋಡಿ, ಇಲ್ಲಿ ಹೇಮಂತಿಗೆ ಕೂಡ ಇಲ್ಲ, ಅವರಿಗೆ ಕೂಡ ಬ್ಲೂ ಹೋಗಿದೆ, ಚೈತ್ರನಿಗೆ ಕೂಡ ಕೊಡ್ಲಿಕ್ಕಿಲ್ಲ ಈಗ. ಇವರು ಸಿಂಪಲ್ ಬಾಯಲ್ಲಿ ಒಂದುಂಟು, ಅದು ಅಪ್ಪಗೆ ಕೊಟ್ಟದ್ದು. ಸಾಕ್ಷಿ ಉಂಡು ಏನಡ ಅಂದೆ. ಓಕೆ ಓಕೆ ಸಾಕ್ಷಿ ದೀಲೆ ಅಂಚೆನೆ ಬಕ್ಕೊಂದು ದಿನ ದೋಷ್ಪಾನೆ. ಚೈತ್ರ ಅವರು ಹೂ ಅಂತ ಹೇಳ್ತಾ ಇದ್ದಾರೆ. ಚೈತ್ರ ರಜೆ ಇವತ್ತು. ಏತು ಸಲ ಅಂಚಿಜ್ಜಿ ಪೋಪ ಪಾಲೆ. ಇಳೆಯ ಮೇಲೆ ಹಿಡಿದು ಬಂತು ಹೂವಿನ ಮಳೆ ಆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಚೈತನ ಹಾಯ್ ಅಂತ ಹೇಳ್ತೇವೆ. ಚೈತ್ರ ಗಾಯ ಅಮ್ಮ ಸರಿ ಓಕೆ ಬಾಯ್. ಥ್ಯಾಂಕ್ ಯು ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್ ನೀವು ಲೈವ್ಗೆ ಬಂದದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ಬನ್ನಿ ಆಯಿತಾ ಇಂಡಿಯನ್ ಆರ್ಮಿ, ನಾಳೆ ಇಲ್ಲದಿದ್ದರೆ ಮತ್ತೆ 2:30 3 ಗಂಟೆಗೆ ನಾನು ಲೈವ್ ಮಾಡ್ತೇನೆ, ಅವಾಗ ಬನ್ನಿ ಆಯಿತಾ. ಕಾಸು ಕೊರೊಚ್ಚತೆ ಪನ್ಪಿನಿ, ಕಾಸು ಇತ್ತಲ್ಲ ಕೊಡ್ತೀನಿ ಅಂತ ಮಾರ್ರೆ. MNC ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ MNC, ವೆಲ್ಕಮ್. ಎಪ್ಪಿ ಸಂಡೇ, ಎಂತ ಸ್ಪೆಷಲ್ ಇವತ್ತು ತಿಂಡಿಗೆ? ಕಾಫಿ ಆಯ್ತಾ? ಸ್ವಲ್ಪ ಊರು ಚಿತ್ರನ ಅಕ್ಕಲ ಎಲ್ಲ ಹೆಂಗಲ್ಲ ಬರೀತಿಲ್ಲ ಅಕ್ಕಲ್ಲ. ಚೈತ್ರ ಒಳ್ಳೆರತ್ತೆ, ಚೈತ್ರ ಜೋಗಿನ ಹೆಂಗಲ್ಲ ಬರೀತಿಲ್ಲ ಆತ ಚೈತ್ರ ಈನ ಬರೀತಿಲ್ಲ ತೆಂಗಲ್ನ. ಅಕ್ಕ ರಜೆ ಅಕ್ಕ ಪನದಲೆ ಹಾಯ್ ಪನದಲೆ ಅಲ್ಲೇ ಹಾಯ್ ಬಂತಂದುಲೆ ಅಂತ ಹೆಂಗಲ್ಲ ಬರೀತಿಲ್ಲ ಎಡುಪುಂಡು ಚೈತ್ರ ಇರಿಗ್ದ ಹೇಮಂತ್. ಅಕ್ಕ ಪನಂದುಲೆ ಬಕ್ಕ. ಓಕೆ ಬಾಯ್ ಅಕ್ಕ, ಥ್ಯಾಂಕ್ ಯು ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಲೈಕ್ ಕೊಟ್ಟಿದ್ದೀರಾ, ಪಾತಿರೇನೆ ಕಳ್ಳೋದೆ. ಥ್ಯಾಂಕ್ ಯು. ಕೇಂದ್ರ ಪುರ ದಾಲೆ ಇಜ್ಜಿ ಅಂಚೆ ಕೇಂದ್ರ ಇಜ್ಜಿ ಎರಡಲ್ಲ ಸ್ವಲ್ಪ ಇಲ್ಲೊಂದು. ದುರ್ಗಾ ಅಕ್ಕ ಮಂಗಳಕ್ಕ ಮಾಡ್ಬಿಡು, ಮಂಗಳಕ್ಕ ಈ ಹೇಮಂತ್ ದಾದಾಡಿ ಅಂದಿ ನವೀನ್ ಬ್ರೋ, ದಾದಲ್ಲಿ ಗೊತ್ತಾಪು ಜನ ಲೈವ್ ಅವಸ್ಥೆ. ಮಧ್ಯಾಹ್ನ ಬತ್ತು ಒಂದು ಜನಪ್ರಿಯ ಐದಕ್ಕ ಜನಪ್ಪುಜರು ಐದಕ್ಕ ಲೈವ್ ಉಳಿತೆ ಗಡಿ ರೀಕನೆಕ್ಟಿಂಗ್ ಆಪಿನಿ ಬಕ್ಕ ಮೆಸೇಜೇ ತೋಜಿನೇ ಇಜ್ಜಿ ಶೋ ಆ್ಯಪುಜಿ ರೀಕನೆಕ್ಟ್ ಅನ್ನಲ್ಲ ಮಲ್ಲೆ ಇಜ್ಜಿ ಕುಲ್ಲೋಲಿ ಅಣಿ ಮೆಸೇಜ್ ತೋಜಿನ ದಾದ ಮಲ್ಪುನು ಅಂಚಾಪುನು ಐಕೆಂಡ್ ಮಲ್ತೀನಿ ಮೆಸೇಜ್ ತೋಜಿನ ಹೆಂಗೆ ಓದೊಚ್ಚ ಐಕೆಂಡ್ ಒಂದು ಕೋಣೆಲ್ಲ ಅಂಚೆನೆ ಆತನು ಹೇಮಂತ್ ಹೆಲ್ಪುನು ತಿಂಡಿ ಸುರತ್ಕಲ್ ಸ್ಪೆಷಲ್ ತಿಂಡಿಯಾ ನೀರು ದೋಸೆಯಾ ಬರಿತೆ ಇಲ್ಲ ಕಜಾವ್ ದಕ್ಕೆರ ಆಪುನು ಕಜಾವ್ ದಕ್ಕು ನೀನಿಗೆ ಬರಿತೆ ಇಲ್ಲ ಅದು ಚೈತ್ರದ ಚಾಂಡೆ ಕೆಲವಂದ್ರೆ ಚಾ ಆತಜಿಗೆ ಹೇಮಂತ್ ಈರೊಂಜಿ ಪರ್ಪಲೆ ಚಾರೆಗ್ ಚಾ ಆತಜಿಗೆ ಒಂಜಿ ದಾರ ತಿಂಡಿ ಎತ್ತಿನ ಪತ ಅಲ್ಲೇ ಮೊಬೈಲ್ ಬೊಲ್ಲೋಡು ಪೋಡು ಸಿಂಪಲ್ ಬಾಯ್ ಮೊಬೈಲ್ ಬೊಲ್ಲೋಡು ಪಂಡ ಯಾನು ವೈಟ್ ಹಿಡಿದು ಪಿದೈ ಪೋಪಿನಿ ಬಕ್ಕ ವೈಟಿಗೆ ಬಿಲ್ಕುಲ್ ಕಾರ್ದಿವಾಯ ಉದಯ್ ಅವರು ಬಂದರೆ ಹಾಯ್ ಉದಯ್ ಅವರು ವೆಲ್ಕಮ್. ಇವತ್ತು ಸಂಡೇ ಅದನ್ನು ಮಾರನಕಟ್ಟೆಗೆ ಹೋಗಬೇಕು. ಹೌದಾ, ಹೋಗಿ ಬನ್ನಿ ಗೋಡೆನ್ ತೂದು ವೈಟ್ ಬೆಚ್ಚಾದ ಲೈವ್ ಎಂಡ್ ಆಯಿನಿ ಅಯ್ಯೋ ದೇವರೇ ಅವು ಒಂಜಿ ಅವಸ್ಥೆನಿ ದಾದ ಒಂದು ಮುಲ್ಪ ದಾದನ ಒಂಜಿ ವಯರ್ ಒಂದಿತ್ತನು ಅವೇನು ತೆಪ್ಪಿರ್ಬೋದು ಲೈವ್ ಎಂಡಿಯೇ ಕರ್ಮ ಅವು ಇರ್ ಕೇಡರತೆ ಉಂಗಿಲ ಹೆಂಗ ಕೊರ್ಲೆ ಬಂದ ಅವ ಆಯ್ತು ತೋಜರ ಅಕ್ಕಲಿಗೆ ಐಕೆಂಡ್ ಹಾಯ್ MSC ಅಂತ ಹೇಳ್ತಾ ಇದ್ದಾರೆ. ಹಾಯ್ ಉದಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ನೀರು ದೋಸೆಲ ಚಿಕನ್ ಸುಕ್ಕ ಅಲ್ಲ, ವಾವ್ ಸೂಪರ್ ಕಾಂಬಿನೇಷನ್. ನೀರು ದೋಸೆ ಚಿಕನ್ ಸುಕ್ಕ ಎಂಕು ಬಜ್ಜಿಲ್ ಆಂಡಿ ಪನದಲ್ಲೇರು ಆಯ್ ಮಂತ್ ಪನದಲ್ಲೇರು ಈರು ದಾಯಿಗೆ ಪನ್ಪುಣು ಚೈತ್ರ ಪನೋಡು ಚಾಣ್ ಚೈತ್ರ ಪಣ ಆಂಡಿ ಪಂಡಿರತ್ತೆ ಚೈತ್ರ ಎಣಲಕ್ಕನೆ ಚೈತ್ರ ಬಂತೀರಿ ಈರು ಪಲ್ಲೆ ಹೇಮಂತ್ ಕೆಂಡ ಬಂತೀರಿ. ಹಾಯ್ ಚೀರ್ಸ್ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಬರ್ತೀರಿ. ಕಪ್ಪು ಸಿಸ್ ಚಾಂಡೆ ದಾದ ತಿಂದ್ರೆ ನವೀನನ್ನ ಸೊಲ್ಮೇಲು ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಕಪ್ಪು ಬಗನೆ ಪೋಡಿಗೆ ಹಾಕೊಂಡು ಕಾಪು ಬಗನೆ ಪೋಡಿ ಈ ಏಮಂತ್ರ ಮೆಸೇಜ್ ಓದರೆ ಅಪ್ಪುಜಿ ಕೊಂಚ ಸಲ. ಸಿಂಪಲ್ ಹಾಯ್ ಪನೊಂದುಲೇರು ಕೂಲಿ ಮಾತ್ರ ರೈಸನು ಮಾರ್ರೆ ಅಂದತಿ. ಹಾಯ್ ಕಪ್ಪು ರಾಣಿ ಅಂತ ಹೇಳ್ತಾ ಇದ್ದಾರೆ. ಆಟಿ ಅತ್ತೆ ಓಹೋ ಆಟಿನ ಉಪದ್ರ ಬಂದಿನ ಇರು
ಅದು ಬಜ್ಜಿಲು ಅನ್ನೋದಿಲ್ಲ ಏಮಂತ ಯಾನು ದಾದ ಪಿಲಿಯ ಅಂದು ಕಪ್ಪು ಊಟ ಆಯ್ತಾ ಹಾಯ್ ಜಗ್ಗು ಬ್ರೋ ಅಂತ ಹೇಳ್ತಾ ಇದ್ದೆ ನವೀನ್ ಬ್ರೋ ಓ ಅಂಚನಾ ಅಂಚ ಅಂಚ ಸಿಂಪಲ್ ಬಾಯ್ ಕಪ್ಪು ನಮಸ್ತೆ ಪನೊಂದುಲ್ಲೇರು ಚಾ ಆಂಡಿಯ ಪನೊಂದುಲ್ಲೇರು ಚೈತ್ರ ಹಾಯ್ ನವೀನ್ ಬ್ರೋ ಪನೊಂದುಲ್ಲೇರು ಜಗ್ಗು ಜಗ್ಗು ಬ್ರೋ ಒಕ್ಕ ಹಾಯ್ ಕಪ್ಪು ಸಿಸ್ ಪನೊಂದುಲ್ಲೇರು ಹಾಯ್ ಈರು ಕಟ್ಟು ಮಲ್ತನ ವರಾನೆ ಅಯ್ಯೋ ಕಟ್ಟು ಮಲ್ತನ ಮನೆ ಮೆಸೇಜ್ ತೋಜ್ಜಿ ಪೂರ ಪೋಯಿರೆ ಕಟ್ಟು ನಿಟ್ಟಿರದು ಮೆಸೇಜ್ ಶೋ ಆಪುಜಿ ನಾನು ಓದಿನ ಎಂಚ ಮಗ ಇಂಚ ಕುಲು ನೋಡಿಜಿಂದ ರಂಜಿತ್ಲ ಎತ್ತೇರಿ ಪೂರ ಎತ್ತರಿ ಏತ್ ಜನ ಎತ್ತೇರಿ ಲೈಕ್ ಏತಿತ್ತರೆ ಕಡಂತೆ ಕಪ್ಪು ಬನ್ನಾಗ ಪೋಡಿಗೆ ಆಪುಂಡು ನೀರಿಗೆ ದಾಯ ಪೋಡಿಗೆ ಆಪಿ ನೀರು ಪೊಡಿದು ಪೊಡಿ ದಾಲ ಮಲ್ಪಾರು ಏಮಂತ ನವೀನ್ ಬ್ರೋ ಹಾಯ್ ಪನೊಂದುಲ್ಲೇರು ನನ್ನ ಚಾನಲ್ ಸಬ್ಬು ಮಾಡಿಲ್ಲವೇ ಪ್ಲೀಸ್ ಮಾಡಿ ಹೌದೌದು ಯಾರೆಲ್ಲ ನವೀನ್ ಬ್ರೋನ ಚಾನಲ್ಗೆ ಗಿಫ್ಟ್ ಕೊಡಲಿಲ್ಲ ಎಲ್ಲರೂ ಒಂದೊಂದು ಗಿಫ್ಟ್ ಕೊಡಿ ಕೊಟ್ಟರೆ ಕೂಲಿ ರೈಸುನಾ ಅಂದು ಕೂಲಿ ಮಾತ್ರ ರೈಸು ಬಕದಾಲ ಹೆಜ್ಜಿ ಕೂಲಿ ರಾಣಿ ಪನದಲ್ಲೇರು ಹೆಂಚಿನ ಕೂಲಿ ರಾಣಿ ಹೆಂಗೆ ಗೊತ್ತಾವಜಿ ಮಾರ್ನ ದುರ್ಗಾ ಅಕ್ಕಗ ಮೆಸೇಜ್ ಮನ್ಪುಣ ಆಪುಜಿ ಸರಿ ಆಪುಣ ಮೆಸೇಜ್ ಮನ್ಪಲೆ ನಾನು ಓದ್ವೆ ಇವತ್ತು ಸಂಡೇ ಸ್ಪೆಷಲ್ ನಿಮ್ಮ ಮನೇಲಿ ಏನು ಊಟವಾ ನಮ್ಮ ಮನೇಲಿ ಬಿರಿಯಾನಿ ಮಾಡ್ಬೇಕು ಇವತ್ತು ಬಿರಿಯಾನಿ ಅಂತ ಡಿಸೈಡ್ ಮಾಡಿದೆ ಮತ್ತೆ ನೋಡ್ಬೇಕು ಎಂತ ಅಂತ ಚಿಕನ್ ಪಕ್ಕ ಎಂತ ಐಟಮ್ ಅಂತ ನೋಡ್ಬೇಕು ಹೌದಾದೆ ಜಗ್ಗು ಎಂಕ್ ದಿನ ಫುಲ್ ಸೂಪರ್ ಚಾಟ್ ಬರೋದಿಲ್ಲೇರು ಕಪ್ಪಸಿಸ್ ಕೋಡೆ ಮಲ್ತಿತ್ತಾರೆ ಲೈವ್ ಯಾನ್ ಕೋಡೆ ಏನ ಲೈವ್ ಪೋತುಜಿ ಎಂಕದಿದ್ರೆ ಕೋಡೆ ಈ ಎಲ್ಲಿಯ ಪೂರಿ ಬಾಲೆ ಏಮಂತಿ ಎಲ್ಲಿಯ ಪೂರಿ ಬಾಲೆ ಪುರುಬಾಲೆ ಅಕ್ಕ ಗುಡ್ ಮಾರ್ನಿಂಗ್ ಲೈಕ್ ಕೊಡ್ತೆ ನವೀನ್ ಅಣ್ಣ ನಮಸ್ತೆ ಸಂಪತ್ತೆರೆ ನಮಸ್ತೆ ಕ್ರಾಷ್ಟಕ್ಕ ನಮಸ್ತೆ ಬಂದು ಹೊರಾನೆ ಪೂರಿಗಳ ನಮಸ್ತೆ ಮಲ್ತೊಂದು ಬರೋದಿಲ್ಲೇರು ಗುರು ಲೈಕ್ ಬೋರ್ಡನ ಸಪೋರ್ಟ್ ಯಾವಂದ ಯಾವ ಲೈಕ್ಲ ಬೋರ್ಡ್ ಸಪೋರ್ಟ್ ಮೇಯ್ನ್ ಬೋರ್ಡು ಲೈಕ್ ಆಡಲ್ಲ ಪಕ್ಕ ಫೋನ್ ಹಾಕೋರಿ ಯಾವ ಗುರು ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಜಗ್ಗು ಅಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಹಾಯ್ ಗುರುಗಳೇ ಅಂತ ಹೇಳ್ತಾ ಇದ್ದಾರೆ ಜಗ್ಗು ನಮಸ್ತೆ ಗುರು ಅಣ್ಣ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಬೀಡಿ ಕಟ್ಟು ಜರೇನಿ ಒಡೆ ಬೀಡಿ ಕಟ್ಟು ಜೈದೀನಿ ಕೊಡೆ ಇರೇ ಕತ್ತೇರು ಜೈದೀನಿ ಬೀಡಿ ಅವಲೇ ಉಂಡು ನೀರು ಹಾಕದಿರ ಬಕ್ಕ ಎಂಚ ಉಳ್ಳಾರಕ್ಕ ಯಾನು ಹುಷಾರಿಲ್ಲ ಚೈತ್ರ ಈರೆಂಚ ಉಳ್ಳಾರು ಕೋಡೆ ಎಣ್ಣೆ ಲೈವ್ ತೂಲೆ ಪನದುಲ್ಲೇರು ರಿಪೀಟ್ ತೂ ಓಡತೆ ಪುರಿ ಹತ್ತಾವು ಪೂರಿ ಪನದುಲ್ಲೇರು ದಾದಾವು ಕೆಬಿ ದಾದಾತಲ್ಲ ಕೆಬಿ ಸಾರಿ ಉಂಡು ಎನ್ನನಾ ಎಂಕುಲು ಪಾಯಸ ಕೋಡೆದ ಅಕ್ಕಿ ನೀರು ಬರಂದೆ ಓ ನವೀನ್ ಬೋಡ ಪಂತೀನಿ ನಾನು ಮೊನಸುಂಡೆಲ್ಲ ಬರ್ಪ ಪಾಯಸ ಮಲ್ತೀಲೆ ಸಾರಿ ಅವೇ ನವೀನ್ರು ಶಾಂತಕ್ಕ ಬೈಜರ ಅಂದಿ ಶಾಂತ ಸಿಜ್ಜಿರಿ ನೀ ಏರ ಓರಿ ಬತ್ತದು ಕೋಡೆ ಯಾನು ಪೂರ ಲೈವ್ ಪೋದು ಫೇಕ್ ಐಡಿ ಮಲ್ತು ಬ್ಯಾಡ್ ಕಮೆಂಟ್ ಪಾಡುವೆ ಅಂದು ಹೊಚ್ಚಂದಿನ ಪಂತಿ ಏರಿಯೇ ಕೂಲಿಲ್ಲ ಅದನ್ನ ಸ್ಟಿಕ್ಕರ್ ತಿಕ್ಕೊಂದು ಬೈದೀನಿ ಆಯನ ಬೇಲೆನೆ ಬೇತೇನ ഞാൻ ಹುಷಾರುಲ್ಲೇ ಅಕ್ಕ ಪನೊಂದುಲ್ಲೇರು ಚೈತ್ರ ಅಂದೆ ಚೈತ್ರ ఆయన ಕೂಲಿ దాదన ತುಕ ಶೈನಿಂಗ್ ಇಜ್ಜಿನ ಹಾಪಿನಿ ಹೌದಾದನ ಸ್ಟಿಕ್ಕರ್ ತಿಕ್ಕೊಂದು ಬೈದೀನಿ ಕೂಲಿ ಬೇಲೆ ಅವು ಇಂತ ರಜೆ ಐತೆ ನೀರ ಮಸ್ತ್ ಬೇಲೆ ಒಂದು ವಾಚ್ ತಿಕ್ಕೊಂಡು ನೆಕ್ ವಾಚ್ ದಟ್ಟಿಗೆ ಬೈದೀನಿ ಎಂದು ಇಯರ್ಫೋನ್ ತುಲೆ ಫ್ರೀ ಟವಲ ಯಾವ ನಮ್ಮ ಪ್ರಮೋಷನ್ ಮಾಡ್ಬಿಟ್ಟು ಕುಲ್ತೀನಿ ಅಷ್ಟು ನೋಡಿ ಹೋಗು ಯಾನಿಗೆ ನಿಮ್ಮುಟ್ಟ ಬ್ಯಾಡ್ ಕಮೆಂಟ್ ಪಾಡ್ದ ತೂತಾರೆ ಈರು ಆಂಡ ನಿಜಪ್ಪ ಬ್ಯಾಡ್ ಕಮೆಂಟ್ ಈರು ಪಾಡುಜಾರು ಯಾನ್ ಆಯಗ್ ದೀಪ್ನ ಪಲ್ಲೆ ದೀಪೆ ಆಯಗ್ ನರಕ ತೋಜಾವೆ ಅಂದ್ ಏರವು ಕುದರ್ದದೆ ಆಯ್ನ ಈರು ಬ್ಯಾಡ್ ಕಮೆಂಟ್ಸ್ ಪಾಡ್ಜ ಅವು ಇತ್ತಂಜ ಈ ಐಡಿ ಕ್ರಿಯೇಟ್ ಅದು ಭಾರಿ ಭಂಗ ಹಾಕೊಂಡು ಮಾರೆ ನಮ್ಮ ಪುದಡ್ ಏರೇದು ಏನೇನ ಪಾಡ್ಬೇರು ನಿಮ್ಮ ಪೇಸ್ಟ್ನಲ್ಲಿ ಉಪ್ಪು ಇದೆ ಹೌದು ಜಗ್ಗಣ್ಣ ನಮ್ಮ ಪೇಸ್ಟ್ನಲ್ಲಿ ತುಂಬ ಉಪ್ಪು ಇದೆ ಅದು ದಂತ ಕಾಂತಿ ಹೌದಾ ಒಂದು ದಂತಕಾಂತಿ ಯೂಸ್ ಮಾಡೋದು ಅವರ್ಸಲ ದಂತ ಕಾಂತಿ ನಾನು ಕೂಡ ದಂತಕಾಂತಿ ಮಾಡೋದು ಎಂಕುಲು ಪತಾಂಜಲಿದ
ಆಯಲ ಫೇಕ್ ಐ ಡಿ ಬೈದೀನಿ ಅಂದ ಎಂಚಿನ ಫೇಕ್ ಐ ಡಿ ಬರ್ತಾರೆ ಗೊತ್ತಾಗ್ತದೆ ಮಾಡಿ ಕೋಡೆ ಏಮಂತ್ರ ಕುಡುಂಜಿ ಐ ಡಿ ಬೈದನ್ಗೆ ಅವಳ ಫೇಕ್ ಐ ಡಿ ಏಮಂತ್ರ ಸಿಸ್ನ ಏಮಂತ್ರ ಪಂಡೇರಿಗೆ ಆನ್ ಬೈದಿತ್ತು ಜದೆ ಕೋಡೆ ಕಾಲೇಜ್ ಲೈವ್ಗೆ ಬೈದ್ಜಾನ್ ಫೇಕ್ ಐ ಡಿ ಬೈದಿ ಅವಳು ಏನು ಒರಿಯೇ ಅದುಪ್ಪುಯೇ ಕಪ್ಪು ಸಿಸ್ ಒರಿಯೇ ಮಾತೇನಲ್ಲ ಐ ಡಿ ಬರ್ಪಿನ ಅಂದ ಹಿಂಗೆ ಕಾಪುಳು ಒರಿಯೇ ಅದುಪ್ಪು ಏರ ದಾದಮೆ ನಿನ್ನ ಬರ್ಸ ಇಜ್ಜೆ ಬಸ್ ಪೂರ ಹೋಗು ಬಲೆ ಉಲೈದಿಗೆ ಪುಲ್ ಪುಲ್ ಒಬ್ಬ ಎನ್ನ ಲೈವ್ದಕ್ಕೆ ಏನು వచ్చింది ರಂಜಿತ್ ಅವು ಗಡಿ ಮೆಸೇಜ್ ಸ್ಟಾಪ್ ಆಪಿನಿ ಗಡಿ ರೀಕನೆಕ್ಟ್ ಆಪಿನಿ ಆಯ್ತಾ ಪಂಡ್ ಮುರ నుంచి అయితే ಭಾರಿ ಉಪಾದ್ರೆ ಲೈವ್ದ ಎಂಚಿನಂದೇ ಗೊತ್ತಿತ್ತು ನೀರು ಡೂಪ್ಲಿಕೇಟ್ ಸಂಪತ್ತ ಯಪ್ಪ ಎಂಕ ಆಯಗ ಕಲ್ಪಾಯಿನ ಭಾಷೆಡ್ ನೆರಿಯೇ ಎರ್ದು ಪುರ ಪೋ ಕೋಡೆದ ಹೀರೇನ ಒಂಜಿ ಸಾಂಗ್ ಪಲ್ಲೆ ಅಕ್ಕ ಸಾಂಗ್ ಪರೋಡ ಬಾ ಆಯ್ತು ಬರ್ತೀರ ಮನ್ಪೇನ್ ಆಕಾಶದಿಂದ ದರಿಗಿಳಿದರಂಬೆ ಇವಳೆ ಚಂದನದ ಗೊಂಬೆ ಮುದ್ದಾದ ಬೊಂಬೆ ಚಂದನದ ಬೊಂಬೆ ನಾಡ್ ಲೈಂಡಾಪುನು ಎಂಚಿನಂದೇ ಗೊತ್ತಾಗ್ಲಿ ಸೂಪರ್ ಸಾಂಗ್ ವಾಯ್ಸ್ ಸೂಪರ್ ಪಡ ಥ್ಯಾಂಕ್ ಯು ಗುರುಪ್ರದಿ ಥ್ಯಾಂಕ್ ಯು ఆయన అప్పే ఎంచై అంచండ పనొందు లేదు ఎంచిన నేర్తేనా మారారే అనది ಅದು పందు కుర్పు జిరిగి ಆಪುರ ಭಾಷೆ ಮೊಕ್ಕುಲೆ ಅವು ಭಾಷೆಯನ್ನು ಪನ್ಪಿನಿ ಗೊತ್ತುಂಡೆ ಸೂಪರ್ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಯ್ ಅಂದರೆ ಚೈತ್ರ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಚೈತ್ರ ಸಾಂಗ್ ಇಷ್ಟ ಇಜ್ಜೆ ಬೇತೆ ಪಲ್ಲೆ ಲಿರಿಕ್ಸ್ ಇತ್ತಿನ ಪಾಡ್ಲೇವೆ ಎನ್ನ ಪುದರ್ದ ಕೋಡೆ ಕೂಡ ಪ್ರೀತಿನ ಲೈವ್ ಬತ್ತಿ ಅಪ್ಪಗನೆ ಐಡ್ ಮಾಡ್ಬಿಡಾಕಲಿ ನಾಲ್ಕು ಬಕ್ ಬರ್ರೆ ಬಲ್ಲಿ ಲೈಕ್ ಪನ್ನೊಂದುಲ್ಲೆ ಥ್ಯಾಂಕ್ ಯು ಜಗಣ ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಚೈತ್ರ ಅವರು ಥ್ಯಾಂಕ್ ಯು ಸೋ ಮಚ್ ಪದ್ಯ ತುಂಬ ಉಂಟು ಮಾರ್ರೆ ಪದ್ಯ ನೆನಪಿಗೆ ಬರ್ದಿಲ್ಲ ಹಾಗೆ ಆಗ್ತದೆ ಫೇಕ್ ಐಡಿ ತಕೊಂಡು ಮತ್ತೆ ನೆರ್ಪಿನಿಗೆ ಪಕ್ಕ ಪನ್ಪಿನ್ಗೆ ನಾವು ನಿಕ್ಕಲು ಪೂರ ಪೋದು ಬ್ಯಾಡ್ ಕಮೆಂಟ್ಸ್ ಮಾಡುವಾರಂದು ಸ್ಕಿಪ್ ಸಂಪತ್ನ ಸ್ಕಿಪ್ ಅಣ್ಣ ಸಂಪತ್ತು ಒಂದು ಅದು ಮೆಸೇಜ್ ಮಿತ್ತಲ ಬೋಪುಜಿ ತಿರ್ತಲ ಬೋಪುಜಿ ಮಾರ್ರೆ ಅಂಚೆ ಆತನ ತಿರ್ತು ಬತ್ತನ ಮಿತ್ತು ಬೋಪುಜಿ ತಿರ್ತು ಬರ್ಪುಜಿನಿ ಭಾರಿ ದಾದನ ಆತನೆ ನಮ್ದಿಕ್ಕು ಮೊಬೈಲ್ಗೆ ದಾದ ಮೆಸೇಜ್ ಬರ್ಸ ಇಜ್ಜ ಅವು ಉಂಡಿ ಮೆಸೇಜ್ ಸಂಪತ್ತು ಬರ್ಸ ಇಜ್ಜ ಅವು ಒಂಜಿ ಉಂಡು ಮೆಸೇಜ್ ಇರ್ನ ಬಕ್ಕ ಮೆಸೇಜ್ ಬೈಜ್ಜಿ ನನ್ನ ಅತ್ತಿ ಯಾನು ಒಂಜಿ ಅತ್ತದ ಬ್ಯಾಡ್ ಕಮೆಂಟ್ ಒಂಜಿ ಪಾಡ್ನಗಾನೆ ಡಿಲೀಟ್ ಮಲ್ತದ ರಿಪೋರ್ಟ್ ಮಲ್ಪಲೆ ಪನ್ಪಿನಾರು ಅಂದ್ ನವೀನ್ ಬ್ರೋ ಏಪಲ್ ಅಂಚಿನೆ ಪನ್ಪೇರು ರಿಪೋರ್ಟ್ ಮಲ್ಪಲೆಕ್ಲೆ ಆಯ್ಗ ಪಂತೆ ಈ ಕಂಪ್ಲೇಂಟ್ ಕೋರು ಎನ್ನ ಮಿತ್ತು ಯಾನ್ ಬ್ಯಾಡ್ ಕಮೆಂಟ್ ಪಂಡಿನ ಅಂಡ
ಪಂತೆ ಬರ್ಪೆ ಆಲ್ನಾಡೆ ಪಂತೆ ಪ್ರೀತಿ ಪ್ರಸಾದ್ ಸರಿಯಾದ ಅಬ್ಸರ್ವ್ ಮಲ್ತದ ಹೈಡ್ ಮಲ್ತೇರು ಪನೊಂದುಲ್ಲೇರು ಕ್ರಾಶ್ ತಕ್ಕ ಹಾಯ್ ಪಾತೇರು ಜೇ ದಾದನ ಬೇಜಾರುಳ್ಳೇರಾರು ಕ್ರಾಷ್ಟ ಸಿಸ್ ಸಂಪು ಒಲೆ ಸಂಪು ಹಾಯ್ ಪನೊಂದುಲ್ಲೇರು ಸಂಪು ಚಾಂಡಕ್ಕೆನೊಂದುಲ್ಲೇರು ಓಕೆ ಬಾಯ್ ಅಕ್ಕ ಪನ ಥ್ಯಾಂಕ್ ಯು ಚೈತ್ರ ಥ್ಯಾಂಕ್ ಯು ಸೋ ಮಚ್ ಬತ್ತದ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಒಂಜಿ ಕೋಲು ದೀವಲ್ನೇ ಕುಟ್ಟಾರೆ ಪನೊಂದುಲ್ಲೆ ಇಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ ಹೌದೌದು ಸಂಪತ್ತು ಪರಿಹಾರ ಬೇಕೀಗ ಸಮಸ್ಯೆಗೆ ಅವು ಅಕ್ಲೇನ ಉಂತಾರೆ ಕರ್ನಾಟಕ ಭಾಷೆಡ್ ನೆರ್ಪುನು ಉತ್ತರ ಕರ್ನಾಟಕ ಭಾಷೆ ನೆರ್ಪುನಾ ಅಂಚನೆ ನಮ್ಮ ತುಳುತಕ್ಕಲತ್ತು ಚೈತ್ರ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಹೋದ್ರಾ ಅಂತ ಚೈತ್ರ ಇದ್ದೀರಾ ಯಾನು ಪೋಪುನು ರಡ್ಡು ಮೂಜಿ ಲೈವ್ ಪನ್ ನಾನು ನೀರು ಪೋಪುನು ರಡ್ಡು ಮೂಜಿ ಲೈವ್ ಮಕ್ಕ ಉಡೆ ಪೋಪರಿ ನಾವು ಎಂಕಲ್ಲ ಒಂದೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಾರೆ ಇದು ಅವು ಏರಾದುಪ್ಪು ಮಾರ್ರೆ ಕಪ್ಪು ಅಕ್ಕ ಅಂತ ಹೇಳ್ತಿದ್ದಾರೆ ಹೇಮಂತ್ ಬ್ರದರ್ ಡೋಂಟ್ ಯಾವ ಕುಟ್ಟರೆ ನವೀನ್ ಬ್ರದರ್ ಡೋಂಟ್ ಬಂಗುಡೆ ಭೂತಾಯಿ ಏರು ಬಂಗುಡೆ ಭೂತಾಯಿ ಅಕ್ಲೇಡ ಪೂರ ಪಾತೆರೆ ಪೋಚಿ ಪನೊಂದುಲ್ಲೇರು ದಾಯಿಗ್ ಬೇಜಾರು ಕಪ್ಪು ಅಕ್ಕ ಅಂದೆ ಮೆಸೇಜ್ ದಾದ ಆಪುಣ ಹಿಂಗೆ ಗೊತ್ತುಜಿ ಮಾರ್ರೆ ಎನಡ ಇತ್ತೆ ಫೇಕ್ ಐಡಿ ಉಂಡು ಅಂದಕ್ಕೇನುವೆ ಎನಡ ಏತೆ ಫೇಕ್ ಐಡಿ ಉಂಡು ಕೇನುವೆ ಹಂಚಕೇನುವೇನ ಮಾರ್ರೆ ತುಳುಲ ಅರ್ಧ ಇತ್ತಂಡ ಪನೊಂದಿನ ತುಳುಲ ಬರ್ಪುಡ ಬಾಯ್ ಶ್ರೀ ಅಕ್ಕ ಪನೊಂದಿನ ದಾಯಿ ಶ್ರೀ ಬಾಯ್ ಪನ್ಪಿನಿ ಸಂಪತ್ ದಾದಾಂಡು ಉಂತುಲಿ ಸರಿಗಮ್ಮ ಗೊಬ್ಬುಗೆತ್ತೆ ಏರವ ಅಕ್ಕ ಪನೊಂದಿನ ಇತ್ತೆ ಈ ಪರಿಹಾರ ಪಂಡರ್ತಿತ್ತೆ ಪರಿಹಾರ ಕೊರೊಡಿತ್ತೇರು ಸಮಸ್ಯೆ ಉಂಡು ಪನ್ಬೇಕ ಪರಿಹಾರ ಕೊರದು ಪೋಡೆ ಸಂಪತ್ತು ಇತ್ತೆ ಪೋಯರೆ ಜುಂತುಲಿ ಪರಿಹಾರ ಕೊರೊಡಿತ್ತೆ ಯಾನ್ ಕಪ್ಪು ಐಡಿ ಮಾತ್ರ ಬರ್ಪೋ ಇತ್ತೆ ಅಂದ ನೀರು ಕಪ್ಪು ಐಡಿ ಮಾತ್ರ ಬರ್ಪಿನಿ ಬಕ್ಕು ಇಟ್ಲ ಇಜ್ಜಿ ಬಕ್ಕ ಕಾಸ್ಟಲ್ ಆಗ್ಬಿಡ್ದಲ್ಲ ಬರ್ಪು ಜರೀರು ಮೇಯ್ನ್ ಐಡಿ ಹಿಡ್ದಲ್ಲ ಬರ್ಪು ಜರೀರು ಖಾಲಿ ಒಂಜಿ ಐಡಿ ಹಿಡಿದು ಬರ್ಪಿ ನೀರು ಮಾತೇರು ನಾನೆಲ್ಲ ಅಕ್ಕಳು ಈ ಕಪ್ಪು ಸಿಸಿ ಹಿಡ್ದಾಳು ನೀರು ಬೇಜಾರು ಮಲ್ಪುಚಿ ಅಕ್ಕಳು ಪನೊಂದು ಎಪ್ಪೇರಿ ಏರ್ಲ ಪತ್ತೆ ನಮ್ಮನ ಒಂದು ಮಲ್ಪುನು ಅಂತೆ ಬಡ್ಕ ಉಂಡು ನಮ್ಮನ ಈ ಬೇತಗಳ ಲೈವ್ ಪೋಯರ ಬಲ್ಲಿ ಸಪೋರ್ಟ್ ಮಲ್ಪೇರಲ್ಲಿ ಅಂಚ ಅದುಪ್ಪು ಪರಿಹಾರ ಕಲಿಯಾವ ಪರಿಹಾರ ಕಲಿ ಬಡ್ಚಿ ಮಾರ್ರೆ ಕಲಿ ಬರ್ನ ಬಕ್ಕ ಪಿಲಿ ನಲಿ ಪೊಡಾಪು ಏರ್ಲೆ ಬಿಡ ಅಕ್ಕನ ಮೋನೆ ಪತ್ತೊಂದು ಬರೋಡು ಅಂದಂದೆ ಮೋನೆ ಪತ್ತೊಂದು ಬರೋಡು ದಾನೆ ಪೊಣ್ಣು ನಿನ್ನ ಮನಸ್ಸೆಂಕ್ ತೆರಿಯಂದೆ ಪೋವಾ ಪನೊಂದುಲೇರು ಅವು ಫುಲ್ ಬರ್ಪುಜ್ಜಿಯೇ ಅದು ನವೀನ್ ಬ್ರೋ ದಾನೆ ಪೊಣ್ಣೆ ನಿನ್ನ ಮನಸ್ಸೆಂಕ್ ತೆರಿಯಂದೆ ಪೋವಾ ನಿನ್ನ ಮನಸ್ಸೆಂಕ್ ತೆರಿಯಂದೆ ಪೋವಾ ಏರು ದುರ್ಗಕ್ಕ ಪನೊಂದುಲ್ಲೇರು ಏರು ದುರ್ಗಕ್ಕ ಗೊತ್ತುಜ್ಜಿಯೇ ಕಪ್ಪು ವಾಲೈ ಉಡು ಕೇನೊಂದುಲ್ಲೇರು ಆಯೆ ಕುಂದಾಪುರಲ ಬತ್ತಿತ್ತೆ ಆಯೆಲ್ಲ ಬ್ಯಾಡ್ ಕಮೆಂಟ್ ಪಾಡ್ದೆ ಓ ಆಯೆ ಕುಂದಾಪುರ ಉಡತಿ ಆಯೆ ಬ್ಯಾಡ್ ಕಮೆಂಟೇ ಪಾಡ್ನು ಆಯ್ ಮಂದಾರ ಸಿಸ್ಟರ್ ಅಂಚೆನೆ ಬೈದಿತ್ತೆ ಆಯ್ನ ಏತ್ ಸಲ ಐಡು ಮಲ್ದೇರು ಐಡು ಮಲ್ತ ನಾನು ಕೂಡ ಬೇತೆ ಐಡಿರು ಬರ್ತೀನಿ ಕುಂದಾಪುರ ಹುಡುಗ ದುರ್ಗಕ್ಕನ ಸಾಂಗ್ ಒಂಜಿ ಆವಿನಿ ಪನೊಂದುಲ್ಲೇರು ಸಂಪು ಎನ್ನ ಲೈವ್ ಉಡು ಪನೊಂದುಲ್ಲೇರು ಇತ್ತ ಲಿರಿಕ್ ಬೊಕ್ಕ ಪಾಡುವೆ ಪಂತೆ ಅತ್ತ ಸಂಗೀತಕ್ಕ ಕೂಡ ದಾದ ಈರು ಅವು ನವೀನ್ ಬ್ರೋ ಕೇಂದಿರದೆ ಪದ್ಯ ಕಮ್ಮಿ ಮಲ್ಪೆರೆ ನಮ್ಮ ಸ್ಟ್ರೆಂತ್ ಕಮ್ಮಿ ಮಲ್ಪೆರೆ ತೂಪೇರು ಕೆಲವೇರು ಸೊ ನಮ್ಮ ನನ್ನಲ ಸ್ಟ್ರಾಂಗ್ ಆವಡು ಅಂದು ಜೇನಿ ಕುಡೀರಿ ಎಲ್ಲರೂ ಜೇನಿ ಕುಡೀರಿಗೆ ಅಂದಂದು ನಮ್ಮ ಸ್ಟ್ರಾಂಗ್ ಆವಡು ಅವೇ ನಮ್ಮನ್ನು ಪೊಕ್ಕಡೆ ಒಂದು ಮಲ್ಪೆರೆ ಬರ್ಪಿನಕುಲು ನಮ್ಮ ಏರ್ನಲ ಇವುಗಳ ಪೋಯರೆ ಬಲ್ಲಿ ಅಂಚಪುರ ಒಪ್ಪು ನವೀನನ್ನ ಮುಲ್ಪ ಇನಿ ಉಂಡು ಕೆಸಡು ಒಂಜಿ ದಿನ ಬಲೆ ಅಂದೆ ನವೀನ ಒಂಜಿ ಬೇತೆನೆ ಮಾರ್ರೆ ಅತ್ತಿ ಯಾರು ಪಂಡ ಸರಿ ನಮ್ಮ ನಾವು ಕುಗ್ಗಿಸವನು ನಮ್ಮ ಲೈವ್ ಮಲ್ಪೆರೆ ಬಲ್ಲಿ ಅಂಚಲ ಆದುಪ್ಪು ಗೊತ್ತಾಂಡೆ ನವೀನ್ ತಿಳ್ಪೀರ್ ಜಗ್ಗು ಬ್ರೋ ಯಾನು ಬರ್ಪುಜಿ ಅರಗಿತ ಲೈವ್ ಉಂಡು ಬತ್ತರೇಕ್ ನವೀನ್ ಮೊಬೈಲ್ ಚಾರ್ಜ್ ಉಂಡತ್ತೆ ಈನ ಲೈವ್ ಟೈಮ್ ಆಂಡ ಓ ಉಂಡು ಬರೋದಲ್ಲೇರು ಅಡ್ಡು ಮೊಬೈಲ್ ಉಂಡು ಮೋಟಿವೇಶನ್ ಆಗ್ತಾವ್ರು ಶಾಲೆಗೆ ಈ ದಿನ ರಜೆ ನೌಕರಿಗೆ ಈ ದಿನ ರಜಾ ಶಾಲೆಗೆ ಈ ದಿನ ರಜಾ ನೌಕರಿಗೆ
ಜೇನಿ ಬೋರ್ಡ್ ಮಾತಿಗೆ ಕಂದು ಕೊರ್ಲಿ ರಂಜಿತ್ ಜೇನಿ ಪಂಡದ ಅದೇ ಜೇನಿ ಪಂಡರದ ಅದೇ ಈಗ ಜೇನಿ ಪಂಡದ ಅದಂದು ಗೊತ್ತಾಯ್ತು ಜೇನು ತುಪ್ಪನ ಓ ಕುಂದಾಪುರ ಹೈಡ್ ಮಲ್ತಿನಾಥ ಬೇತ ಐಡ್ ಮಲ್ತು ಬೈದೆ ಅನಂದು ಆ ಒಂಥರ ಒಂದು ತಲಕಾಯಿ ಗಡಿ ಗಡಿ ಜೀವ ಅದು ಬರ್ಪಿನ ಏತ್ ಸಲ ಐಡ್ ಮಲ್ಪ್ಲೆ ಆತ ಸಲ ಆಯ್ ಬರ್ಪಿ ಕುಂದಾಪುರ ಹುಡುಗ ನವೀನ್ ಸಬ್ಬು ಕೊರಿಯೆ ಎಲ್ಲ ರಿಟರ್ನ್ ಕೊರ್ಲಿ ಮುರಣಿ ಎನ್ನ ಲೈವ್ ಹೊರ ಬೈದಿತ್ತೆ ಮಸ್ತ್ ವೈರಲ್ ಇತ್ತನತೆ 2K ಆದಿತ್ತನೆ ಅಪ್ಪಗ ಬೈದಿತ್ತೆ ಅಪ್ಪಗ ಕುಂದಾಪುರ ಹುಡುಗರು ಬೈದಂತೆ ಬೇತೆ ಒಂದಿಟ್ಟು ಬೈದಿನಿ ಬಕ್ಕೆಂಗುಳು ಹೈಡ್ ಮಲ್ತೆ ಐದ ಕುಡಾರ ಬತ್ತೆ ಕೂಡ ಹೈಡ್ ಮಲ್ತೆ ಐದಕ್ಕ ಬೈಜ್ಜೆ ಕೋಡೆ ಪ್ರೀತಿ ಲೈವ್ ಯಾನ್ ಕ್ರಾಸ್ ತಡ್ಬೋದಿತ್ತೆ ಅಂದೆ ಯಾನ್ ಕೊಡೆ ಲೈವ್ ಪ್ರೀತಿ ಲೈವ್ ಬೈಜ್ಜಿ ಕೊಡೆ ಜೇನಿ ಪೌಡರಾ ಜೀನಿ ಜೀನಿ ಪೌಡರ್ ಗೊತ್ತಾನು ನವೀನ್ ಬ್ರೋ ಸಬ್ ಕೊರಿ ಎಲ್ಲ ರಿಟರ್ನ್ ಕೊರ್ಲೆ ಅವೇ ಪನೊಂದುಲ್ಲೆ ಆನ ಲೈವ್ ಉಂಡಿಯೇ ತುಳು ಲೈವ್ ಎಡ್ಡೆ ಆಪುಂಡು ಜಗ್ಗಣ್ಣ ಬಲೆ ಬಕ್ಕ ಕೋಡೆ ಪ್ರೀತಿ ಕ್ಲಸ್ಟರ್ ಬೈದಿತ್ತು ಜಗ್ಗು ಅಣ್ಣ ವೀಡಿಯೋ ತೂವಂದೆ ಕೊರಿಯಡ್ ಅವು ಲೆಸ್ ಆಪುಣ ಆರು ವೀಡಿಯೋ ತೂಪೇರಿಯೇ ಜಗ್ಗಣ್ಣ ವೀಡಿಯೋ ತೂಪೇರು ವೀಡಿಯೋಡು ಒಂಜಿ ಕಮೆಂಟ್ ಪಾಡ್ಲೇವೆ ಅಲ್ಪ ತಿಕ್ಕುಂಡು ಎನ್ನ ಚಾನಲ್ ಓ ಅಂಚ ಇನ್ನೆಕ್ಕೊಂದು ಸಬ್ಬಾದ್ ಬರ್ತೀನಿ ಅತ್ತಕಲ್ಲ ಕೆಲಸನೇ ಅವು ಅತಿ ಸಂಪತ್ ಬಾಯಿ ಪನ್ಪಿನಿ ಯಾಪಲ ಯಾನ್ ಫೋರ್ ಐಡಿಡು ಕೊರ್ಪೆ ಪನೊಂದುಲ್ಲೆ ನವೀನ್ ಬ್ರೋ ವೀಡಿಯೋ ಫುಲ್ಲು ತುಯ್ಯ ಪನೊಂದು ಅಂದಂದು ಆರು ಫುಲ್ ವೀಡಿಯೋ ತುಪ್ಪೇರು ಜಗ್ ಬ್ರೋ ಫುಲ್ ವೀಡಿಯೋ ತುದು ಕೊರ್ಪಿನಿ ಏರೆಗ್ಲ ನವೀನ್ ಓರ್ವ ಪರಂಗಿಪೇಟೆ ಪರಿಸರದ ಅತ್ಯಂತ ಹೊಡಿಬಡಿಯ ಆಟಗಾರ ಸಂಗೀತಕ್ಕ ಆನ ಗೊಬ್ಬು ತೂತರ ಈರು ನಿಯೋ ಸ್ಪೋರ್ಟ್ಸ್ ತೂಲೆ ಅದಾಗ ಈರೆಗು ಗೊತ್ತಾಪುಂಡು ಪನೊಂದುಲ್ಲೇರು ಅಂದ ಜಗ್ಗು ಕೋಡೆ 2000 ಸೂಪರ್ ಚಾಟ್ ಪನೊಂದುಲ್ಲೇರು 2000 ತಿಕ್ಕದನ್ಗೆಯ ಇನಿ ಪಾರ್ಟಿ ಅಂಜನ ಅಕ್ಕ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಥ್ಯಾಂಕ್ ಯು ಗುರು ಬ್ರೋ ಥ್ಯಾಂಕ್ ಯು ಸೇಮ್ ಟು ಯು ಮಾತಿರ್ಗಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೆಂಗೆ ಗೊತ್ತಿತ್ತು ಜೀನಿ ಫ್ರೆಂಡ್ಶಿಪ್ ಡೇ ಅಂದು ಓಕೆ ಗುರು ಬ್ರೋ 4 ಸಬ್ಸ್ಕ್ರೈಬರ್ ಜಾಸ್ತಿ ಆಪುಂಡು ಪನೊಂದುಲ್ಲೇರು ಸೂಪರ್ ಪನೊಂದುಲ್ಲೇರು ಸೂಪರ್ ಕಪ್ಪು ಪನೊಂದುಲ್ಲೇರು ಜಗ್ಗಣ್ಣೆ ನವೀನ್ ತಿಳ್ತೊಂದುಲ್ಲೇರು ನವೀನ್ ಬ್ರದರ್ ಗುರು ಹಾಯ್ ಪನೊಂದುಲ್ಲೇರು ಸಂಪತ್ ಪೂಜಾರಿ ಅಂದು ಸೌರಗವಲ್ ನೊಟ್ಟುಲ ಗೊಬ್ಬುದೀರು ಸಂಗೀತಕ್ಕ ನವೀನ್ ಬ್ರೋ ಅಂದ ಸಂಪತ್ತಿರು ದಾನೆ ಅಂಡಿಯೇ ಅಂದು ದಾನೆ ಅಂಡು ನಿನ್ನ ಮದುವೆ ಮಂಟಪ ನಾನೇ ಕಟ್ಟಿರುವೆ ಒಳ್ಳೆ ವರ ತರುವೆ ಇಕೋ ನಿನ್ನಯ ಮಗುವಿದು ನಿನ್ನ ಬಿಟ್ಟು ಹೋಗದು ಕಾಲ ನೋಡಲಿ ಎಲ್ಲ ಮಧುರವಾಗಲಿ ಎಲ್ಲ ಇದೇ ಹಾಡುವೆ ಸದಾ ಓ ಇದೇ ಬೇಡುವೆ ಸದಾ ಓ ಮಲ್ಲಿಗೆಯೇ ವರವ ಬೇಡುವೆ ನಿನಗೆ ನಾನು ಓ ಸಂಪಿಗೆಯೇ ಹರಸಿ ಹಾಡುವೆ ನಿನಗೆ ನಾನು ಇತ್ತೆ ನಿವೃತ್ತಿ ಅಂದ ಈರು ಮುರಣಿ ಸೇರ್ಜರ ಬಲ್ಲು ಒಯ್ಪೆರೆ ಯಾನ ಇಜ್ಜಿ ಸೇರ್ದು ಜಾನ್ ಒಡೆ ಬಲ್ಲು ಒಯ್ಪುನಿ ಎನ್ನ ಮುಲ್ತ ನೆಟೆ ಉಂಡತೇನೆ ಬೇನೆಲಪ್ಪುಣಿ ಇಂಕ್ ಹೊರ ಸೇರ್ದಿತ್ತೆ ಬಲ್ಲು ಒಯ್ಪೆರೆ ಅವು ಒಯ್ತಾ ಇರ್ಬೇಕು ಮುಲ್ಪಡು ಬೇನೆ ಜಾಸ್ತಿ ಅಂಡ ಐ ಕ್ಯಾನ್ ಪೋ ಯಾನ್ ಕೂಡ ಹಾಕಲ್ಲ ವೀಡಿಯೋ ತೆಪ್ಪುನು ಯಾನ್ ಬಲ್ಲು ಒಯ್ಪೆರೆ ಪೋಣ ವೀಡಿಯೋ ತೆಪ್ಪುನು ನಮ ಖಾಲಿ ಉಂತೊಂದು ವೀಡಿಯೋ ತೆಪ್ಪುನು ಅಕುಲು ನಲಿಪೇರು ಪೂರ ಅಂಚ ಬಲ್ಲು ಹೋಯ್ತಂಡಾವು ಈ ಕೈಟ್ ಬಲ ಪಾಡ್ರೆ ಬಂಗ ಆಪುಂಡು ಅಂಚ ಯಾನ್ ಖಾಲಿ ಬಲ್ಲು ಹೋಯ್ತರ ಖಾಲಿ ಬಲ್ಲನ್ ಪತ್ತು ತುಂತುವೆ ಪಿರಾವುಡು ಬಲ್ಲು ಒಯ್ಪೆರೆ ಪೋಪು ಜಾರಿ
इरे मास्टर माइंड मैंने जो कुक्कु दा दई टाइज मार रहे कोनो मैं दई पड़ा शको लक्ष कोनो ಎಲ್ಲ ಜಿ ಫೋಟೋ ದಿತ್ತು ಕಡಪುರೇನು ದೈ ನಡ್ ಪೂ ಶಾಲೆ ಕಡಪುರನ ಪೂ ಈರ ಮಾಸ್ಟರ್ ಮೈಂಡ್ ಆಯ್ತು ಅಂದಿಯೇ ಯಾನ್ ಕಾಲೇ ಉಂಟು ಬಲ್ಲ ಪತ್ತೋದು ಅಕಲು ಇಪ್ಪೇ ಬಾಕ ವೀಡಿಯೋ ತೆಪ್ಪೊಚ್ಚ ನಮಗೆ ಬೇಯಿಂದ ಅದೇ ಲಾಗ್ ಮಾಡ್ತಾರೆ ವೀಡಿಯೋ ಬೋಡತೆ ಒಂದು ನಾನು ಒಂದನ್ನು ಚಿತ್ತ ಪಾಡ್ತೀನಿ ನೀರು ಜಾಗದಲ್ಲಿ ಇನ್ನೇನು ಚೋಲಿ ಪೂರ ಲಕ್ಕು ನಿಂದು ಚೋಲಿ ಲಕ್ಕದು ಈತ ಎಲ್ಲಿ ಎತ್ತನತ್ತೆ ಈತ ಮಲ್ಲ ಅಕ್ಕ ಲೀಪ್ಸ್ಲ ಮಸ್ತ್ ಬರ್ತು ಮಲ ಮಲ್ಲ ಅಕ್ಕ ಎಲ್ಲ ಶಾಲೆಗೆ ಫೋಟೋ ತೆತ್ತದು ಕಡಪುರ್ರೆಂಡು ಎಲ್ಲ ಶಾಲೆ ಫೋಟೋ ತೆತ್ತು ಕಡಪುರೇನು ಇಂಕಲೆಲ್ಲ ಜೋಕಲೆ ಇಲ್ಲ ಕುಕ್ಕುದ ಅಂಡಿ ಹೌದಾ ಅದು ಗೊತ್ತಿಲ್ಲ ಕುಕ್ಕುದ ಅಂಡಿನ ಪಾರ್ತೀನಿ ಅವನಿಗೆ ದೈ ಹಾಕ್ತೀನಿ ಅವೇನು ಗಡಿ ಗಡಿ ಮಾತಾಡಲು ತೋಚಿಪೋನ್ ಪೋದು ಇತ್ತು ಎಲ್ಲ ಇಂಗ್ಲೀಗ ಒಂದು ನೋಟಿಸ್ ಬೈದನು ಒಂಜಿ ದೈ ಪತ್ತೊಂದು ಜೋಕುಲೊಟ್ಟಿಗೆ ಸೆಲ್ಫಿ ತೆತ್ತು ಕಡಪುರೋಡು ಅಪ್ಪೆಲ್ಲ ಒಂದು ಇತ್ತೆ ನಾನು ಎಲ್ಲ ಅವೇ ಬೇಲೆ ನನ್ನ ತೂಲೆ ಮೂಜಿ ಜಾಸ್ತಿ ಆಂಡೆ ಪಂದು ಜಗ್ಗಣ್ಣ ಅವರ ಚೆಕ್ ಮಾಡ್ಬಲೆ ಮೂಜಿ ಜಾಸ್ತಿ ಆಂಡೆ ಪಂದು ಜಗ್ಗಣ್ಣನ ಮೋನೋ ಚಾನಲ್ ಅನ್ನ ಮೋನೋ ರಾಜಾರು ಜಗ್ಗಣ್ಣೆ ದಾಯ ಬಾಬಾ ಮಲ್ಲಣ್ಣ ಅವಳು ಪೂ ಅಲ್ಪ ನಡು ಅಮ್ಮಮ್ಮನ ಅಲ್ಪ ಪೂ ಆಂಡ ಆಪು ಬೌದ ದಯ್ಯ ಪೂಜೆ ಪನದುಲ್ಲೇರು ಹಾಯ್ ಮಾಮಿ ಪನದುಲ್ಲೇರು ಗುರು ಶೆಟ್ಟಿ ಬರ್ತೀರಿ ಹಾಯ್ ಮಾಮಿ ಪನದುಲ್ಲೇರು ಹಾಯ್ ಗುರು ವೆಲ್ಕಮ್ ರಜೆನೇನಿ ಗುರು ಗುರುನೈತೆ ಬಂಗಾರನಕೇನು ಬಂಗಾರನ ಆಡ್ರೆ ಪೋತುನು ಬಂಗಾರ ತಿಕ್ಕಲೇ ಗುರು ಬಹುದ ದಯ್ಯ ಅಪ್ಚ ಅಂದಿ ಹೆಂಚಿನ ದಯ್ಯ ಗೊತ್ತಾಗ್ತಿ ದೈ ನೆಡ್ಪಿನ ಬಣ ಬಾರಿ ಜ್ಞಾನಕ್ಕೆ ಮನಿ ಪೂಜಿದ ಅದಲ್ಲ ಬೇರೆ ಮಂತು ಉಪ್ಪು ಇರತ್ತೆ ದೈ ನೆನಪಿನ ಓಲಪ್ಪಡಂದು ಹಾಯ್ ಮಾಮಿ ಪನದುಲ್ಲೇರು ಓನ್ ಮೆಸೇಜ್ ಇಜ್ಜಿ ನನ್ನ ದಾದನ ವಾರಿ ಪ್ರಾಬ್ಲಮ್ ಉಂಡು ಬಾರ್ರೆ ನನ್ನ ಲೈವ್ಗೆ ಹೆಂಚಿನಂದಿ ಗೊತ್ತಾಪುಜಿ ಮೆಸೇಜ್ಲ ಶೋ ಆಪುಜಿ ಜನಕ್ಲ ತೋಜ್ಜಿ ಎಂಡ್ ಮಲ್ಪುಜಿ ಬಾಲೆಲೆ ಇಜ್ಜಿ ಓ ಬಾಲೆಲೆ ಇಜ್ಜಿ ಸಂಗೀತತೆ ಅಂದಿ ಏನಿ ಬೆಳದಿಂಗಳ ಬಾಲೆಲೆ ಇಜ್ಜಿ ಜಿನ ಕೊಡಂತೆ ಗಮ್ಮತ್ತಾತೇನೆ ಬೆಳದಿಂಗಳ ಬಾಲೆ ಬರ್ತದೆ ಇರೇನು ದೊಡ್ಡಪ್ಪ ಬಂತೀರತೆ ರಂಜಿತ್ ದೊಡ್ಡಪ್ಪ ಆಯಕ್ಕ ಬರೋದಿಲ್ಲ ಬೊಡ್ಚಿಗೆ ಅಲೆಗ್ ಓ ಅಂಚ ಇತ್ತ ಸಮಾಚಾರ ಬೊಡ್ಚಿ ಬುಳ್ಳಿ ಇದೀಗ ಬಂಗಾರದಾಯಿ ಇದು ಒಂದು ವಜ್ರನೆ ಕನಕ ಇರೇಗ ಬಂಗಾರ ತಿಕ್ಕಲ್ಲ ಕಾರ್ಡ್ ತಿರ್ಗೋದಿತ್ತು ಓಲು ಕಾರ್ಲಾಡಿ ತಿರ್ಗೊಂದಿತ್ತಲ್ಲ ಅವೇ ಅದೇ ಬೊಡ್ಚಿ ಬಂದು ಪೋಯಿನ್ ತೋಜೋಡು ಕಾರ್ಲಾಡಿ ಇಡೀ ತಿರ್ಗದಲ್ ತೋಜೋಡು ಜಗ್ಗಣ್ಣ ಫೋರ್ಲ ಆಂಡ ಪನದೊಲ್ಲೇರು ಫೋರ್ಲ ಆಂಡ ಅವಿ ಜಗ್ಗಣ್ಣ ತೂಲೆ ಜಗ್ಗಣ್ಣ ಉಳ್ಳೇರ ಜಗ್ಗಣ್ಣ ಇಜ್ಜಿರು ತೋಜೋಡು ದೇವಲೋಕ ಪ್ರೇಮಲೋಕ ನಮನೀಗ ಅಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಬೆಳದಿಂಗಳ ಬಳೆ ಪೋದು ದೊಡ್ಡಪ್ಪ ಮೀಸಲ ಬೊಲ್ಪ ಪೈಂಟ್ ತೆಪ್ಪರೆ ಏತು ಬಂಗ ಆತುಂಡು ಅತ್ತಿ ದೊಡ್ಡಪ್ಪ ಬಣ್ಣದಾಯಿ ದೊಡ್ಡಪ್ಪ ಇತ್ತು ಜವನ ದೊಡ್ಡಪ್ಪ ಇಜ್ಜಿರಾ ಈರೊಂಜಿ ಗುರು ಈರು ಪಾಲೇನು ಪನದುಲ್ಲೇರು ಸೆಟ್ರೆ ನಮಸ್ಕಾರ ಪನದುಲ್ಲೇರು ನೈಸ್ ವಾಯ್ಸ್ ಪನದುಲ್ಲೇರು ಥ್ಯಾಂಕ್ ಯು ಚೈತ್ರ ಥ್ಯಾಂಕ್ ಯು ಚೈತ್ರನಿಗಾಗಿ ಈಗ ಒಂದು ಹಾಡು ಆಡ್ತೇನೆ ನಾನು ಎಲ್ಲರೂ ಕಿವಿಯನ್ನು ಬಂದ್ ಮಾಡಿ ಆಯ್ತಾ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ಎಲ್ಲಿರುವೆ ಅವು ಏನೇ ಗೊತ್ತಿಲ್ಲ ಒಂದು ಚೈತ್ರಗಳ ಪಕ್ಕ ಗುರುಗಳ ಪದ್ಯ ಒಂದು ಆಪುಡವೆ ನಾನು ಕ್ವಶನ್ ಕೊಡ್ಪೆ ಆಯ್ತು ಆನ್ಸರ್ ಕೊರಡು ಒಂದು ಹೋಯ್ತ ಪಲ್ಲೆ ಪೂರ ಪಲ್ಲೆ ಒಂದು ಹೋಯ್ತಾ ನವ್ಯ ಹೇರ್ ಲಾಗ್ ಅವ್ರು ಬಂದರು ಅಕ್ಕ ಹೇರ್ ಸ್ಟೈಲು ಸ್ಪ್ರೆಂಟ್ ಅಕ್ಕ ಪ್ಲೀಸ್ ನೀರು ಇನ್ನು ಏನು ಮಾಡಿದೆ ವಾವ್ ನೈಸ್ ಅಕ್ಕ ಬರೋದಿಲ್ಲೇರು ಸೈಕಲ್ ಬರೋದಿಲ್ಲೇರು ಸೈಕಲ್ ಸರಿ ಉತ್ತರ ಕೊಟ್ಟಿದ್ದಾರೆ ರಂಜಿತ್ ಅವರಿಗೆ ಸರಿ ಉತ್ತರ ಈಗ ಇವನು ಹೋಗ್ತಾನೆ ರಂಜಿತ್ ಅವರು ಸರಿ ಉತ್ತರ ಕೊಟ್ಟಿದ್ದಾರೆ ಆಯ್ತಾ ದೀಪಾವಳಿ ದಿತ್ತಿಲ್ಲ
ಸೈಕಲ್ ಅಲ್ಲ. ಸಂಪತ್ ಅವರು ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾನ್ ಫಸ್ಟ್ ಬಂತೆ ಮಲ್ಲಿಗೆ 2 ಜನಕ್ಕೆಲ್ಲ ಪಾಲ್ ಪಡೆದು ಕೊರ್ಕ ಫಸ್ಟ್ ಪ್ರೈಸ್ 10,000 2 ಜನಕ್ಕೆ ತಿಕ್ಕಿದ್ದೀರಿ. ಈ ಕಾಸ್ತ ವಿಷಯ ಪುಚ್ಚು ಮಾರ್ರ. ಯಾನ್ ಹೆಸರು ಇದು ಪೆಟ್ರೋಲ್ ಬಜ್ಜಿ ಎಣ್ಣೆಟ್ ಫಸ್ಟ್ ಮೆಸೇಜ್ ಬೈದ್ರಿ ಏನೋ ಗೊತ್ತುಂಡೆ. ಫಸ್ಟ್ ರಂಜಿತ್ನ ಮೆಸೇಜ್ ಬರ್ತೇನೆ ಎಣ್ಣೆಟ್ ರಂಜಾನ ಫಸ್ಟ್ ಕೊಡ್ಕ ರಂಜಾನಕ್ಕೆ ಫಸ್ಟ್ ಕೊಡ್ಕ. ಪ್ಲೀಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾನು ಫಸ್ಟ್ പണൊന്നുമില്ലേ രജകൾ ഫസ്റ്റ് കൊടുക്ക 10,000 കാശത്ത് ഗൂഗിൾ പേ ഓ കാശ് എനിക്ക് കാശ് ಬೇಗಕ್ಕೆ ഉണ്ട് ಅತ್ತೆ ಆಯ್ ಬಣ್ಣ ಯಾನ್ ಬಂದ್ಬಿನಿ ಕಾಸ್ದ ಬನೊಚ್ಚಿ ಬಂದ್ಬಿನಿ. ರಂಜಿತ್ ಈಗ ಮಿತ್ತುರಂಜುಲ್ಲೇರತೆ ಅವು ಅವೇನೊಂಚೂರು ತೂಲೆ ಅವು ಏರಂದು ಚಾನಲ್ ತೂಲೆ ಮಿತ್ತು ರೀತಿನ ಯಾನ್ ಫಸ್ಟ್ ಪನೊಂದುಲ್ಲೇರು ರಂಜಿತ್ తెలుస్తుందిలేరు బొచ్చి వీడియో ఆన్ ಮಾಡ್ತಾರೆ. ಅಯ್ಯೋ ದೇವಾ ಅಯ್ಯ ನಾನು ಬೇರೆ ಆಯ್ಜೆನ್ನ ಇನ್ನೊಂದು ದಾದೆ ಪಲ್ಲೆ ಕರೆಕ್ಟ್ ಆನ್ಸರ್ ಕೊಂಡ ಒಂದು ಕೊಡ್ತೇನೆ. ಈ ಇದಾಲ ಕೊರುಚಿ ಅಯ್ಯ ನಾನು ಬೇರ್ತೀರಾರಲ್ಲ ಐಟು ಒಂದಿಲ ಸಬ್ಬಿಜ್ಜಿ ಸಂಗೀತಕ್ಕ ಅಂದೆ ಉಪ್ಪಡಡೆಗೆ ದಾದೆ ಪಲ್ಲೆ ಬೇಗ ಸಂಪತ್ ಅಯಸ್ಕಾಂತ ಅಂತ ಅಯಸ್ಕಾಂತ ಬಂಡ ಗೊತ್ತಪ್ಪ ಜಾಗ ಇಂಗ್ಲೀಷ್ ರೂಪ ನೋಡಿ ರಂಜಿತ್ ಅಯಸ್ಕಾಂತ ಗೊತ್ತಪ್ಪ ಜಾಗ ಅಕ್ಕ ರಿಕ್ವೆಸ್ಟ್ ಯಾರ ರಿಕ್ವೆಸ್ಟ್ ಮಾಡಿದ್ದು ಯಾರು ಕೂಡ ರಿಕ್ವೆಸ್ಟ್ ಮಾಡುದಿಲ್ಲ ಹಾಗೆ ನವ್ಯ ಅವರೇ. ಮ್ಯಾಗ್ನೆಟ್ ಕರೆಕ್ಟ್ ಇಂದ ಪತ್ತೊಂದು ಪೂ ಉಪ್ಪು ಜೆತ್ತಿಲ್ಲ ಪೂ ಹೊಂದ ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಪ್ಲೀಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತದೆ. ಎಂತ ಉಂಟು ಈ ಕುದಲಲ್ಲಿ ಎದುರು ಹಾಕ್ಲಿಕ್ಕೆ ದಾಲೆಜ್ಜಿ ಕುಜಲ್ ಉಂಟು ಅರ್ಧ ಉಂಡು ಕುಜಲ್ ಅವೇನು ಎದುರು ಪಾಡ್ದು ಈನ ಮಲ್ಪುನು ಮ್ಯಾಗ್ನೆಟ್ ಅಪ್ಪೋಯ್. ಮನಶ್ರೀ ಅವ್ರು ಬಂದರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಮನಶ್ರೀ ವೆಲ್ಕಮ್. ಕಾಫಿ ಆಯ್ತಾ ಮನಶ್ರೀ ಅವರೇ? ಬಾಳ ಬಂಗಾರ ನೀನು ಹಳೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ತಾನಿತ್ತ ನಾನು ನಾನಯ್ಯ ಬೊಂಬೆ ನಾನಯ್ಯ. ಮನಶ್ರೀ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಮನಶ್ರೀ ಆಗಿದೆ ಇವತ್ತು ಅವಲಕ್ಕಿಯ ನನಗೆ ಮನಶ್ರೀ ಮಾತ್ರ ಅದು ಅವಲಕ್ಕಿ ಮಾಡಲಿಕ್ಕೆ 20 ಜನ ಇದ್ರು, ತಿನ್ಲಿಕ್ಕೆ ನಾನು ಒಬ್ಬಳೇ ಇದ್ದದ್ದು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಮೇಡಮ್ ನನ್ ತಪ್ಪ ಅಂತ ಹೇಳಿದೆ. ಉಗ್ರಂ ಟೀಮ್ ರಾಹುಲ್ ಅವ್ರು ಬಂದರು. ಹಾಯ್ ರಾಹುಲ್ ಅವರೇ ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಅಕ್ಕ ಯಪ್ಪ ದಾದ 1 ಲಕ್ಷ ಕಪ್ಪು ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ತೋಪ ಅಂದಿ ಅವು ಒಂದು ಇಂಚ ಪಾಡ್ವತ್ತೆ ನಮ್ಮ ಕುಜಾಲ ಅವು ಅವೇನು ಕಂತದ್ದು ಗಡಿ ಮಂಡಿ ದೀಪ ನಾನು ಪೂರ ಹಾಲು ಮಲ್ತು ಪಾಡ್ವೆ ತುಕೈಚಿ ಗುರು ಜೀವ ಹೆಂಗೆ ಪಾಡಚ್ಚಿ ಇನ್ನೇ ಯಾವ ಮೇಲಿಲ್ಲ ಪತ್ತ
ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾವ್ರೆ, ಥ್ಯಾಂಕ್ ಯು. ಓಡು. ಎಂತ ಹೇಳಬೇಕು ಮನಶ್ರೀ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಕಪ್ಪು ಸಿಸ್. ಅದು ಯಾರು ಹಿಂದೆ ಹಾಕ್ಬೇಕಂದಿಲ್ಲ, ನವ್ಯ ಲಾಕ್ಸ್ ಅವ್ರು ಇದ್ರಲ್ಲ ನೋಡಿ, ಈಗ ಹಾಕಿದೆ ನಾನು ಕೂದಲು. ಉಗ್ರಂ ಅವರು ಸಪೋರ್ಟಿಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಉಗ್ರಂ, ಥ್ಯಾಂಕ್ ಯು. ಎಂತ ಹೇಳಬೇಕು ಮನಶ್ರೀ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಕಪ್ಪು ಸಿಸ್. ಮನಸ್ಸೇ ಓ ಮನಸ್ಸೇ ಎಂತ ಏನು ಇಲ್ಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿನ ಸುದ್ದಿ ಇಜ್ಜಾತಿರಿ ಸೈನಿ ಸಂಗೀತಕ್ಕ ಪ್ರೀತಿ ಸಿಸ್ ಬೇಲೆಪ್ಪುಯೇ ನೀನು ಐತಾರತ್ತೆ ಜೋಕುಲ್ ಪುರ ಇಲ್ಲಡುಪ್ಪ ಅಲ್ಲಿ ಐತಾರ ಜೋಕುಲ್ ಇಲ್ಲಡಿತ್ತನ ಭಾರಿ ಬಂಗ ಲೈವ್ ಮಲ್ಪರೆ ಭಾರಿ ಬಂಗ ಅಲ್ಲಿ ಇಂಚೆ ನೀನು ಉಪದ್ರ ಅವು ಕುಜಲ್ ದೀಪಿನಿ ಅಂಚ ಇದು ಯಾನ್ ಒಂತೆ ಪಡ್ತಾನಾಗ ಕಲ್ಪ ಐತೆ ಜಾಸ್ತಿ ಅಪ್ಪಣ ಕಲ ಉಪದ್ರ ಅದಕ್ಕೆ ಯಾನಿತ ನಾನು ಎಂಡ್ ಮಲ್ಪುನು ಇನಿ ಪ್ರೀತಿನ ಸುದ್ದಿ ಇಜ್ಜದು ಪ್ರೀತಿಸಿ ಬೇಲೆಪ್ಪಿ ಐತೆ ಕಾಣತೆ ಅಂದು ಇಂಚೆನೆ ಮಲ್ಪುನು ಇಂಕ ಈಗ ಪೋಡಿಗೆನೆ ಹಾಪಿನಿ ಲೈವ್ ಮಲ್ಪುನು ಮಂಡ ಕುಲುಪ್ಪುನಾಗ ಒಂಜೆ ಪೆಟ್ಟು ಮಲ್ಪುನು ಟೆನ್ಷನ್ ಲೈವ್ ಮಲ್ಪುನ ಕುಲಿತ್ತುಂಡ ಒಂಥರ ಪೋಡಿದು ಲಕ್ಷ ಉಪದ್ರ ಮಸ್ತ್ ಲಕ್ಷಣ ಇಜಿನೆಜೆ ಸೀದಾ ತಿರ್ತು ಪೋಪೆ ಅಮ್ಮ ನಡೆ ಯಾಲ್ ಲೈವ್ ಹುಡುಕುಲ್ಲಿ ಎಡತೆ ತಿರ್ತಲ ಪೋಪುಜೆ ಅಮ್ಮ ನಡೆ ಹೆಂಗೆ ಉಪದ್ರ ಕೊರ್ಪಿನಿ ಮಲ್ಲಮಗೆ ಉಳ್ಳಿ ಮಲ್ಲಮಗೆ ಬರೀ ಒಂದು ಉಳ್ಳಿ ಮಲ್ಲಮಗೆ ಅಂತ ಪೋಡ ಅಲ್ಲಿ ಒಂದು ಮಲ್ಲಮಗೆ ತುಯ್ಯಾರ ತೋಜುವನ ಹಾಂ ಅವು ಮಲ್ಲಮಗೆ ಅವು ಬರೆಯೋದಿಲ್ಲ ಯಾಕೆ ಹೋಮ್ ಮಾಡ್ಕೊಂಡು ಆಯಕ್ಕ ಮಾತೆಲ್ಲ ಎನ್ನ ಲೈವ್ ಉಡ್ಬಲ್ಲಿ ಅನ್ನಂದು ಮಾತೆಲ್ಲ ನವೀನ್ ಪ್ರೋನ ಲೈವ್ ಉಂಡು ಮಾತೆಲ್ಲ ಪೋಲೆವೆ ಅನಿತ ಒಂತೆ ಪೊರ್ತು ಡೀಸೆಂಟ್ ಬಾಲೆ ಅಂದ ಓದೊಂದುಲ್ಲಿ ರಡ್ಡು ಜನ ಈ 11 ಉಂಡತಿ ರಡ್ಡು ಜನ ಬಾಡಿ ಬಂಗೊಂಡು ಬಿಡ್ಪಾಯರೆ ರಡ್ಡು ಜನ ಐಕೆ ಹೆಂಗೆ ಪೋಡಿಗೆ ಹಾಕಿನಿ ನಿಕ್ಕಲ್ನ ಕೂಡು ಕುಟುಂಬನೇ ಅಂದ ಕೂಡು ಕುಟುಂಬ ಅಪ್ಪ ಮೆಗ್ಗೆನ ಬೊಡೆದಿ ಮೆಗ್ಗೆನ ರಡು ಜೋಕುಲು ಮೆಗ್ದಿನ ರಡು ಜೋಕುಲು ಮೆಗ್ದಿ ಯಾನ್ ಪಣ ಎನ್ನ ಯಾನ್ ಬೇತೆ ಮಿತ್ರ ಬೇತೇನುಲ್ಲೆ ಎನ್ನ ಹಸ್ಬೆಂಡ್ ಬಕ ಎನ್ನ ರಡು ಜೋಕುಲು ಅಂಚ ನಿಮ್ಮ ಮನೆ ಮುಂದೆ ದೇವಸ್ಥಾನವಾಗಿರುವುದು ಹೌದೌದು ನಮ್ಮ ಮನೆ ಮುಂದೆ ದೇವಸ್ಥಾನ ಇದೆ, ನಮ್ಮ ಮನೆಯ ಬದಿಯಲ್ಲಿ ದೇವಸ್ಥಾನ ಇದೆ, ನಮ್ಮ ಮನೆಯ ಲೆಫ್ಟ್ ಸೈಡ್ ದೇವಸ್ಥಾನ, ನಮ್ಮ ಮನೆಯ ಮುಂದೆ ಕೂಡ ದೇವಸ್ಥಾನ ಇದೆ. ಕಮೆಂಟ್ ಅದ ಮನುಷ್ಯರು ಸಪೋರ್ಟಿಂಗ್ ಲೈಕ್ ಡನ್ ಅಂತ ಹೇಳಿದೆ 10ನೇ ಲೈಕ್. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ದಿನದ ನಂತರ ಬಂದಿದ್ದೀರಾ ರವಿ ಅವರೇ, ಏನು ಬ್ಯುಸಿಯಾ? ಲೈಕ್ ಡನ್ ಅಂತೆ ಮನಶ್ರೀ, ಥ್ಯಾಂಕ್ ಯು ಸೋ ಮಚ್. ಮೆಗ್ಗೆ ಅಯ್ಯಪ್ಪ ಸ್ವಾಮಿ ಮಾಲಧಾರಿ ಅಲ್ವಾ ಅಕ್ಕ ಮೊದಲು ಅಂದಂದು ನೀವೆಲ್ಲ ಮನಸ್ಸು ಮಾಡಿದರೆ ನನ್ನ 1K ಬೇಗ ಆಗ್ಬೋದು ನೋಡಿ. ರವಿ ಗಿಫ್ಟ್ ಕೊಡಿ ಆಯ್ತಾ, ಒಂದು 1K ನಿಯರ್ ಇದ್ದಾರೆ, ಅವರಿಗೊಂದು ಕನೆಕ್ಟ್ ಆಗಿ ನೀವು ರವಿ ಅವರೇ. ನಿನ್ನೆ ದಿನ ಬಂದಿದ್ದಲ್ಲ ನಿಮ್ಮ ಲೈವಲ್ಲಿ ಬಂದಿದ್ರಾ? ಓಕೆ ನನಗೆ ನೆನಪಿಲ್ಲ ಮನೆ, ನನ್ನ ಲೈವ್ ಎಂತ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಇದು ಗಡಿ ಲೈವ್ ಕಟ್ ಆಗ್ತಾ ಇದೆ ಮಾತ್ರ. ಬಂದಿದ್ದೀರಲ್ಲ ನೀವು? ಹೌದೌದು ಬಂದಿದ್ದೀರಿ ಹೌದೌದು. ಓ ಮಳೆ ನವೀನ್ ಆಪುಂಡು ಇನ್ನ 1K ಅವೆ ಅಂದಂದು ಆಪುಂಡು ನಮ್ಮ 1K ಅನಾಗ 1K ಆಣಲ್ ನನತೆ ವಾಚ್ ಅವರ್ ಬಾರಿ ಬಂಗ ಈ 1K ಎಂಚ ಅಣ್ಣ ಆಪುಂಡು ಆಣ ಈ ವಾಚ್ ಅವರ್ ಉಂಡತೆ ಬಾರಿ ಬಂಗ ವಾಚ್ ಅವರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಈರುಳ್ಳತೆ ನವೀನ್ ಬ್ರೋ ಸುಬ್ರಹ್ಮಣ್ಯ ವಿ ಪಂದು ಲೈವ್ಗೆ ಬರ್ಪೇರು 6 ತೆಲುಗ ಮಲಯಾಳಿ ಅದಲ್ಲ 6 ಲೈವ್ಗೆ ಪೋಲೆ 6 ಲೈವ್ ಉಡು ಮಸ್ತ್ ಜನ ಬರ್ಪೇರು. ಈಗ ಅವಲಿ ಕೆಲವು ಸಬ್ಬ ಆಪುಂಡು 6 ಲೈವ್ ಉಡೆ ಮಾತ್ರ ಮಲಯಾಳಿ ಜನ ತಮಿಳ್ ನಮ್ಮ ಇಂಚ ಸಪೋರ್ಟ್ ಡನ್ ಅಂಚ ಪ್ರಪಂಡಲ ಆಪುಣು ಇಂಗ್ಲೀಷ್ ನಮ್ಮ ಸರಿಗಮ ಗೊಬ್ಬುಗ ಅದಾಗ ಆಪುಣು 1K ಪನೊಂದುಲ್ಲೇರು ಅಂದಂದು ನೀವು ನಿಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ, ಅದಕ್ಕೆ 1 ಗಂಟೆ ಓದು ಲೈಕ್ ಕೊಟ್ಟೆ ಓದೆ ನಾನು. ಹೌದಾ? ನೀವು ಮೆಸೇಜ್ ಮಾಡಿದರೆ ನಿಮ್ಮ ಇದು ಉತ್ತರ ಕನ್ನಡ ಭಾಷೆಯಲ್ಲಿ ಮೆಸೇಜ್ ಮಾಡಿದರೆ ನಾನು ಓದ್ತೇನೆ, ಆಗ ನಿಮ್ಮ ಹತ್ರ ಕೂಡ ಮಾತಾಡ್ತೇನೆ. ನಾನು ಅಲ್ಲಿ ಕನ್ನಡ ಕೂಡ ಮಾತಾಡ್ತೇನೆ. ಹೊಸಳ್ಳಿ ಎಂಬ ಊರು ಕರ್ನಾಟಕದಲ್ಲಿ 130 ಹಳ್ಳಿಗಳಿವೆ.
ಹೊಸಳ್ಳಿ ಎಂಬ ಊರು ಕರ್ನಾಟಕದಲ್ಲಿ 130 ಹಳ್ಳಿಗಳಿವೆ. ಹೌದಾ? ನನಗೆ ಗೊತ್ತಿಲ್ಲ ಮಾರೆ. ಟೈಮಿಂಗ್ಸ್ ಪನಂದ್ರೆ ಟೈಮಿಂಗ್ಸ್ ಗೊತ್ತು, ಯಾರು ಮೂಜಿ ಪುಡ್ತಲ ಬರ್ಪೇರು ಹೊರರ ಸುಬ್ರಹ್ಮಣ್ಯ ಮೀ ಪಂದ್ ಟೈಮಿಂಗ್ಸ್ ಗೊತ್ತುಜ್ಜಿ. ಯಾನ್ ಹೆಚ್ಚ 6 ಪೋತೆ 6 ಇವ್ಡು ಕೆಲವು ಮಸ್ತ್ ಜನ ಬರ್ಪೇರು, ಹಿಂದಿ ತಕ್ಕುಲು, ಕನ್ನಡ ತಕ್ಕುಲು, ತುಳು ತಕ್ಕುಲು ಪೂರ ಬರ್ಪೇರು. ಟೈಮಿಂಗ್ಸ್ ಗೊತ್ತುಜಿ. ಮಾತ್ರ ಹೊರರ 1 ಗಂಟೆ ಬರ್ಪೇರು ಮಧ್ಯಾಹ್ನ, ಹೊರರ ಬೈಯಡು 7 ಗಂಟೆ ಬರ್ಪೇರು. ಅಪ್ಪಗೆ ಯಾನ್ ಪೋದು ಪುನಃ ಗಿತ್ತೆ ಮಾತ್ರ ಯಾನ್ ಪೋಪುಜಿ ಸುಬ್ರಹ್ಮಣ್ಯಂ ವಿ ಪಂದ್. ಬೊಕ ನಮ್ಮೆಟ್ ಜನನೇ ಇಜ್ಜಿಯೇ, ನಮ್ಮೆಟ್ ಜನ ಇತ್ತಂಡ ಆಪುಂಡು, ನಮ್ಮೆಟ್ ಜನನೇ ಬರ್ಪುಜಿ ರಂಚ ಆಪುಂಡು. ಇಜಿಂಡ ಎಂಚಲ ಒಂದ್ ಮಲ್ಪೊಲಿ ನಮಕ್ ಅಂಚೆ ಜನ ಬರ್ಪು. ತುಳು ಎಂಕಿತ ಜೀರೋ ತೋಜು ನಿಮ್ನಿಕುಲು ಮಾತ ಉಳ್ಳಾರತೆ ಎಂಕಿತ ಜೀರೋ ತೋಚ್ಪೋಂದು ಉಂಡು ಎನ್ನ ಮುಲ್ಪ ಲೈಕ್ 10 ತೋಚ್ಪೋಂಡು ಜೀರೋ ತೋಚ್ಪೋಂದು ಉಂಡು. ದಾದ ಪ್ರಾಬ್ಲಮ್ ಅಂದೇ ಗೊತ್ತಾಪುಜಿ. ಮಳೆ ಮಳೆ ಮಳೆ. ಓಕೆ, ನಾನು ಲೈವ್ ಎಂಡ್ ಮಲ್ಪೇವೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ಏನು ಮಾಡಿದಿರಿ ಇವತ್ತು? ಅವಲಕ್ಕಿಯ ಮನಶ್ರೀ? ನಿಮ್ಗೆ ಎಂತ ಟಿಫಿನ್ ಇವತ್ತು? ಅವಲಕ್ಕಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓಯಿನಿಯ ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು ಏಕೆ ಹೀಗೆ ಹುಡುಕುತ್ತಲಿರುವೆ, ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು, ಯಾಕಾಗಿ ದೂರ ಓಡುವೆ. ಬಾಯಕ್ಕ ಅಂತ ಹೇಳ್ತಾ ಇದ್ರೆ ಅವಲಕ್ಕಿ ಮಲ್ಪರೆ ಏತು ಜನ ಪನ್ಯಕ್ಕ ಇರುವ ಜನ ಅವಲಕ್ಕಿ ಮಲ್ಪರೆ ಇರುವ ಜನ ಬೋರ್ಡ್ ಮಾರ್ರೆ ಏತು ಪೊರ್ತೌಸೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತಿರಗ್ಲ ಏರ್ ಪೂರ ಲೈವ್ಗೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಅಕ್ಲೆ ಪೂರ ಮಾತಿರಗ್ಲ. ಥ್ಯಾಂಕ್ ಯು ಸೋ ಮಚ್. ಆಂಡ ಬೈಯಡ್ ರಡ್ಡರೆಕ್ ಲೈವ್ ಬರ್ಪೆ ಮಧ್ಯಾಹ್ನ ಬಕ್ಕ ಮತ್ತೆ ಸಪೋರ್ಟ್ ಮಲ್ಪ್ಲೆ. ವಾ ನಮ್ಮನೆದ ಬಜ್ಜಿಲ್ ಮಾರ್ರೆ ಅವು ಇರುವ ಜನ ಬೋಡು ತಾರೆ ಪೆರೆರೆ ಬೆಲ್ಲ ಪೆರೆಸರೆ ಬಕ್ಕ ಉಪ್ಪು ಪಾಡ್ರೆ ಹೊಡ್ತಿ ಬಕ್ಕ ಬಾಜನ ಕಂಡ್ರೆ ಹೊಡ್ತಿ ಅಂಚ ಒಂಜೆಂಜಿ ಜನಕ್ಕೆ ಒಂಜೆಂಜಿ ಅವು ಎಕ್ಕೋಡೆ ಗಟ್ಟಿ ಮಲ್ದಿರ ತುಜ್ಜೆರಿ 3 ಜನ ಗಟ್ಟಿ ಮಲ್ಪೆರೆ ಇತ್ತು ಜಂಗಲು. ವಾ ನಮ್ಮನಿದ ಬಜ್ಜಿಲ್ ಮಾರ್ರೆ. ವೈಶು ಅಂತೀರ? ಹಾಯ್ ವೈಶು, ವೆಲ್ಕಮ್. ಸೂಪರ್ ಸಾಂಗ್ ಅಕ್ಕ. ಥ್ಯಾಂಕ್ ಯು ರವಿಯರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವೆಲ್ಲ ಸಾಂಗ್ ಎಲ್ಲ ಹಾಕೋದಿಲ್ಲಲ್ಲ, ಅದಕ್ಕೆ ನನಗೆ ಮಂಡೇಲಿ ಯಾವ ಸಾಂಗ್ ಬರ್ತದೆ ಅದನ್ನು ಹಾಡೋದು ಅಷ್ಟೇ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಲಲಲ್ಲ. ವೈಶು ಚಾಪರಿಯೇನಾ? ದಾದ ತಿಂಡ್ರೆ ವೈಶು? ಬಿಸಿಲು ಏನು ಭಾನುವಾರ? ಬಿಸಿಲು ಏನು ಬಿಸಿಲ? ಭಾನುವಾರ ಸ್ಪೆಷಲಾ ಇವತ್ತು? ಚಿಕನ್ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಭೇಟಿ ಎಲ್ಲರಿಗೂ. ವೈಶು ಉಳ್ಳನಾ ಚೆನ್ನಾಗಿದೆ ಸಾಂಗ್ ಆಡಿ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಬರುದಾ? ಇನ್ನೊಂದು ಆಡ್ತೇನೆ ಬೇಕಾದ್ರೆ. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು, ಈ ಮಾಯಗಾತಿ ನಗುವ ಕಲಿಯಲು.
ನೋಡಲಿವಳು ಹುಣ್ಣಿಮೆ ಬಿರಿಯ ಮಾವು ಬಯಸಿದೆ ಏನಿದು ಏನಿದೇನು ಮೋಜಿದು. ಅದು ಸ್ವಲ್ಪ ಲಿರಿಕ್ಸ್ ತಪ್ಪಾಗ್ತದೆ. ಓಕೆ ಓಕೆ, ನಾನು ಲೈವ್ ಎಂಡ್ ಮಾಡ್ತೇನೆ, ಮತ್ತೆ 2:30ಗೆ ಬರ್ತೇನೆ, ಬಂದು ಸಪೋರ್ಟ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದ್ದು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್ ಆಲ್.